ಸ್ನೇಹಿತರೆ, ಬಹಳ ವಿಶೇಷವಾಗಿರತಕ್ಕಂತಹ ವಾರಕ್ಕೊಂದು ಸಾಧಕರನ್ನು ಪರಿಚಯಿಸ್ತಾ ಇರತಕ್ಕಂಥ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ 5ನೇ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಪ್ರತಿ ವಾರಕ್ಕೊಂದು ಸಾಧಕರನ್ನು ಭಾಳ ಪ್ರೀತಿಯಿಂದ ಪರಿಚಯಿಸುವಂಥದ್ದು, ಅವರ ಬದುಕಿನ ಗತಿಯನ್ನು, ಬದುಕಿನ ಹೋರಾಟಗಳನ್ನು ತಮಗೆ ತೋರಿಸುವಂಥದ್ದು, ಅವರು ಹೇಗೆ ಬೆಳೆದರು ಅಂತ ಹೇಳೋದನ್ನು ಭಾಳ ವಿಶೇಷವಾಗಿ ತೋರಿಸುವಂಥದ್ದು. ಈ ವಾರ ನಮ್ಮ ಅತಿಥಿ ಸ್ನೇಹಿತರೆ ಖಂಡಿತವಾಗಿ ಅವರ ಪರಿಚಯ ಅಗತ್ಯ ಇಲ್ಲ ಅಂತ ಭಾವಿಸ್ಕೊಳ್ತಾರೆ. ದಶಾವತಾರಿಯಾಗಿ ಬಹುಮುಖಿಯಾಗಿ ತನ್ನ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಒಬ್ಬ ಅಂತಾರಾಷ್ಟ್ರೀಯ ಜಾದೂಗಾರನನ್ನು ತಮ್ಮ ಪರಿಚಯ ಮಾಡ್ತಾ ಇದ್ದೇವೆ. ಅವರನ್ನು ಸಿನಿಮಾ ನಟ ಅಂತ ಕರೀಬೋದು, ಒಬ್ಬ ಮಿಮಿಕ್ರಿ ಕಲಾವಿದ ಅಂತ ಕರೀಬೋದು, ಆರ್ಕೆಸ್ಟ್ರಾ ಕಲಾವಿದ ಅಂತ ಕರೀಬೋದು, ಬರಹಗಾರ ಅಂತ ಕರೀಬೋದು, ಅಂಕಣಕಾರ ಅಂತ ಕರೀಬೋದು. ಎಲ್ಲಕ್ಕಿಂತ ಅವರ ಅದ್ಭುತವಾದ ಸಾಧಕ ಸ್ನೇಹಿತರೆ ಓಂ ಗಣೇಶ್ ಉಪ್ಪುಂದ ಅವರನ್ನು ಈ ಕಾರ್ಯಕ್ರಮ ನಾನು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ದಶಾವತಾರಿಯಾಗಿ ಬೆಳೆಯುವಂತಹ ಭಾಳ ದೊಡ್ಡ ಕನಸು ಓಂ ಗಣೇಶ್ ಉಪ್ಪುಂದ ಅವರನ್ನು ಇವತ್ತು ಯಾವ ರೀತಿ ಕರಿಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಜಾದೂಗಾರ ಅಂತ ಹೇಳೋದೇ ಸರಿಯಾಗಿರ್ತಕ್ಕಂಥ ಹೆಸರು. 40 ದೇಶಗಳನ್ನು ಸುತ್ತಾಡಿದ್ದೀರಿ, ಸಾಕಷ್ಟು ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಇದಕ್ಕೆಲ್ಲ ಪ್ರೇರಣೆಯಾದ ನಿಮ್ಮ ಬಾಲ್ಯ. ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ ಸರ್. ಆ ಬಾಲ್ಯ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ. ತುಂಬ ಹೇಳಿದ್ರಿ, ಭಾಳ ಸಂತೋಷ ಆಗುತ್ತೆ, ಒಂದು ಕಡೆ ಹೆಮ್ಮೆ ಆಗುತ್ತೆ. ಜೊತೆಗೆ ಸುದೀರ್ಘವಾದ ಪರಿಚಯವನ್ನು ಕೊಟ್ಟರಲ್ಲ, ಒಂದು ನಿಮಿಷದೊಳಗಡೆ ನಾನು ಇಡೀ 40 ರಾಷ್ಟ್ರದ ಎಲ್ಲ ನನ್ನ ಬೆಳವಣಿಗೆಯ ಹಂತಗಳನ್ನೆಲ್ಲ ಹೇಳಿದ್ದೀನಿ. ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದಿಸ್ತೀನಿ. ಜೊತೆಗೆ ಇಂಥ ಒಂದು ವಿಶಿಷ್ಟ ಕಾರ್ಯಕ್ರಮಗಳಿಂದ ನೀವು ವಿಶೇಷವಾಗಿ ನಮ್ಮ ಜನಗಳಿಗೆ ತಲುಪ್ತಿರಲ್ಲ, ಸೊ ನಾನು ಮೊದಲು ನಿಮಗೆ ನಿಮ್ಮೆಲ್ಲ ತಂಡದವರಿಗೆ ಅಭಿನಂದಿಸ್ತೀನಿ. ತುಂಬ ಧನ್ಯವಾದಗಳು ಸರ್. ಕಾರ್ಯಕ್ರಮ ಇವತ್ತು ಮಿಂಚಿಂಗ್ ಆಗ್ತಾ ಇದೆ, ಅದಕ್ಕೆ ನಿಮ್ಮಂತಹ ಶ್ರೇಷ್ಠ ಪ್ರತಿಭೆಗಳೇ ಕಾರಣ ಅಂತ ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ತುಂಬ ತುಂಬ ಹೆಮ್ಮೆ ಪಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ. ತುಂಬ ಹೋರಾಟದ ಬದುಕು. ಬಾಲ್ಯ ಸಹಜವಾದ ಬಾಲ್ಯವೇ ನನಗಿತ್ತು. ಅಂಥದ್ದು ವಿಶೇಷವಾದ ಬಾಲ್ಯ ಅಥವಾ ನಾನೇನೋ ಚಿನ್ನದ ಚಮಚ ಕೈಯಲ್ಲಿ ಇಟ್ಕೊಂಡುವಂತಹ ಆ ಥರದ ಬಾಲ್ಯ ಏನಿರಲಿಲ್ಲ. ಸಹಜವಾಗಿ ನನಗೆ ಆರಂಭದಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ನನ್ನ 5ನೇ ವಯಸ್ಸಿನಲ್ಲಿ ನನಗೆ ಶಾಲೆಗೆ ಸೇರಿಸಬೇಕಾಯಿತು. ಸೇರಿಸಿದರು. ಉಪ್ಪುಂದ ಅಂತ ಭಾಳ ಸಣ್ಣ ಹಳ್ಳಿ. ಇನ್ನು ಇವತ್ತಿಗೂ ಕೂಡ ಅದು ಸೀಮಿತ ಅನುಕೂಲ ಇರತಕ್ಕಂಥ ಒಂದು ಹಳ್ಳಿ. ಅಂಥ ಹಳ್ಳಿಯಲ್ಲಿ 5ನೇ ಕ್ಲಾಸಿಗೆ 5ನೇ ವಯಸ್ಸಿನಲ್ಲಿ ಕ್ಲಾಸಿಗೆ ಮೊದಲು ನನಗೆ ಸೇರಿಸಿದರು. ಹಾಗೆ ಅಲ್ಲಿಂದ ನನಗೆ ಆರಂಭ. ಹೇಳಬೇಕು ಅಂದರೆ ಭಾಳ ಖುಷಿಯಾಗುತ್ತೆ. ಒಂದು ನನ್ನ ಮೊದಲನೆಯ ತರಗತಿಯಲ್ಲಿ ಆ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ರು, ಧ್ರುವ ಚರಿತ್ರೆ ಅಂಥೇಳಿ. ಆ ಧ್ರುವ ಚರಿತ್ರೆಯಲ್ಲಿ ಒಂದು ಉತ್ತಮ ಕುಮಾರನಾಗಿ, ಅವನಿಗೆ ಡೈಲಾಗ್ ಏನು ಇರೋದಿಲ್ಲ, ಒಂದು ಸಣ್ಣ ಹುಡುಗನ ಪಾತ್ರಕ್ಕೆ ಆ ನಾಟಕದ ನಿರ್ದೇಶನ ಮಾಡುವ ಅಧ್ಯಾಪಕರು ಹುಡುಕ್ತಾ ಇದ್ದರು. ಹಾಗೆ ಅವರ ಹುಡುಕಾಟಕ್ಕೆ ಮೊದಲ ಹುಡುಗನಾಗಿ ನನಗೊಂದು ಅವಕಾಶ ಕೊಟ್ಟರು. ಸೊ ನೀವೇ ಇರ್ತಕ್ಕಂಥ ಮೊದಲ ವೇದಿಕೆ ಪ್ರಪ್ರಥಮವಾಗಿ ನಾನು ಬಣ್ಣ ಹಚ್ಚಿಕೊಂಡು ನಾಟಕ, ಬೆಳಕು ಮತ್ತು ಬಣ್ಣ ನೋಡಿದಂಥ ಅವಧಿ ನನ್ನ 5ನೇ ವಯಸ್ಸು. ಹಾಗೆ ಅಲ್ಲಿ ಏನು ಡೈಲಾಗ್ ಇಲ್ಲ, ನನಗೆ ಎಲ್ಲೋ ನಾನು ಕೆದಕ್ಕೊಂಡ್ರೆ ನೆನಪಾಗುತ್ತೆ, ಅಮ್ಮ ನನ್ನನ್ನು ಎತ್ಕೊಳ್ಳಮ್ಮ ಅಂತ ಹೇಳೋದಷ್ಟೇ ನಾನು. ಅದೂ ಕೂಡ ರಾತ್ರಿ ಬಂದವರು ಅತಿಥಿಗಳ ಭಾಷಣ, ಸಭೆ ಸಮಾರಂಭ ಎಲ್ಲ ಮುಗಿದು ನಾಟಕ ಆರಂಭ ಆಗುವಾಗ ಸುಮಾರು ಹೆಚ್ಚು ಕಡಿಮೆ ಆವಾಗೆಲ್ಲ ರಾತ್ರಿ ನಾಟಕ ಇರ್ತಿತ್ತು. 10-10ವರೆಗೂ ನಾಟಕ. ನನ್ನ ಪಾತ್ರ ಬಂದಾಗ ನನ್ನನ್ನು ಎಬ್ಬಿಸಿ ದೂಡಿ ಕಳಿಸಿದ್ದಂತೆ ಅಧ್ಯಾಪಕರು. ಆಮೇಲೆ ನೆನಪು ಮಾಡ್ಕೊಂಡು ಹೇಳ್ತಾಯಿದ್ರು ಮೊನ್ನೆ ಇದ್ದಾಗ. ಹಾಗೆ ಹೋಗಿ ನಾನು ಅಮ್ಮ ನನ್ನ ಎತ್ಕೊಳ್ಳಮ್ಮ ಅಂತ ಹೇಳಿದಾಗ ನನ್ನ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಳ್ಳುವಂಥ ಒಂದು ದೃಶ್ಯ. ಹಾಗೆ ಅಂದಿಂದ ನಾನು ಒಂದು ಬಣ್ಣಕ್ಕೆ ಮುಖ ಕೊಡಲಿಕ್ಕೆ ಆರಂಭ ಆಯಿತು. ಮರುದಿವಸ ನನಗದು ಭಾಳ ವಿಶೇಷವಾಗಿ ಅಧ್ಯಾಪಕರೆಲ್ಲ ಸೇರಿಬಿಟ್ಟು ಅಭಿನಂದನೆ ಸಲ್ಲಿಸಕ್ಕಂತ ಎಲ್ಲ ನಾಟಕದ ಪಾತ್ರಧಾರಿಗಳಿಗೆ ಒಂದು ಬಹುಮಾನ ಕೊಟ್ಟಿದ್ದರು. ನನಗೂ ನೆನಪಿದೆ, ನನಗೊಂದು ಬಹುಮಾನ ಕೊಟ್ಟಿದ್ದರು. ಒಂದು ಪೇಪರ್ನಲ್ಲೆಲ್ಲ ಸುತ್ತಿ ಕೊಟ್ಟಿದ್ದರು. ಅದನ್ನು ಶಾಲೆಯಿಂದ ಬಿಟ್ಟು ಮನೆಗೆ ಬರುವಾಗ ಓಪನ್ ಮಾಡಬೇಕು, ಕುತೂಹಲದಿಂದ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಹುಲ್ಲು ಗಿಲ್ಲೆಲ್ಲ ಹಾಕಿ ಹೊಡಿಬಾರ್ದು ಅಂಥೇಳಿ ಒಂದು ಗಾಜಿನ ಲ್ಯಾಂಪ್, ಅವಾಗೆಲ್ಲ ಸೀಮೆ ಎಣ್ಣೆ ಹಾಕಿ ಈಗ ಬತ್ತಿಯನ್ನು ಕೊಟ್ಟು ಓಡಿಸ್ತಾರಲ್ಲ, ಸಣ್ಣದೊಂದು ಲ್ಯಾಂಪ್ ಕೊಟ್ಟಿದ್ದರು. ನನಗೆ ಆ ಲ್ಯಾಂಪ್ ತೊಗೊಂಡು ಹೋಗೋದಕ್ಕೆ ನಾಚಿಕೆ, ಒಂಥರ ಏನು ಈ ಲ್ಯಾಂಪ್ ತೊಗೊಂಡು ಹೋಗೋದ ಮನೆಗೆ ನಾನು ಏನೇನೋ ಅಂಥೇಳಿ. ಆ ಮನೆಗೆ ತರಲಿಕ್ಕೂ ನನಗೆ ನಾಚಿಕೆ ಆಗಿ ಆ ಲ್ಯಾಂಪನ್ನು ಅಲ್ಲೇ ಒಂದು ಕಡೆಯಲ್ಲಿ ಹೀಗೆ ಹೊಡೆದೆ, ಅದು ಒಡೆದೋಯ್ತು. ಅದನ್ನು ಕೂಡ ಮನೆಗೆ ತರಲಿಕ್ಕೆ ಆಗದೇ ಇರುವಂಥ, ಅಂದರೆ ಎಲ್ಲೋ ಒಂಥರ ಆ ಕಡೆ ಮುಗ್ಧನೂ ಅಲ್ಲ, ಈ ಕಡೆ ಎತ್ತರಕ್ಕೆ ಇರುವಂಥ ಸ್ಥಿತಿಯೂ ಅಲ್ಲ, ಸಂಕೋಚ. ಇದನ್ನು ಮನೆಗೆ ತೊಗೊಂಡು ಹೋಗೋದ, ಮನೆಯಲ್ಲಿ ಅದು ಒಪ್ತಾರೋ ಇಲ್ವೋ ಆ ಥರದ ಇದರಲ್ಲಿ ಸಿಕ್ಕಿದ ಲ್ಯಾಂಪನ್ನು ಕೂಡ ಹೊಡ್ಕೊಂಡು. ಪ್ರತಿಭೆಗಳಿತ್ತು, ಸಂಗೀತ ಪ್ರತಿಭೆ ಇತ್ತು, ಹಾಡುವಂಥ ವೇದಿಕೆ ಸಿಕ್ಕಿತ್ತು ನಿಮಗೆ. ತಬ್ಲಾ ಕಲ್ತ್ರಿ ಭಾಳ ಸಣ್ಣ ಪ್ರಾಯದಲ್ಲಿ, ಭಜನೆ ಕ್ಲಾಸಲ್ಲಿ ಭಾಗವಹಿಸ್ತಾ ಇದ್ರಿ. ಅದು ಸುದೀರ್ಘ ಪ್ರಯಾಣ. ಅದು ನನಗೆ ಏನಂದ್ರೆ ಆರಂಭದಿಂದಲೂ ಕೂಡ ನಿಂತಲ್ಲಿ ಬೆಳಿಬೇಕು, ನೋಡಿದ್ದನ್ನು ಕಲಿಬೇಕು, ಎಲ್ಲರಿಗೂ ಸಲ್ಲಬೇಕು, ಎಲ್ಲವನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಕಾಳಜಿ. ಅದು ಹೇಗೆ ಬಂತು, ಬಹುಶಃ ರಕ್ತದೋಷ ಇರ್ಬೋದು. ಹಾಗೆ ನಾಟಕದಿಂದ ಹಾಗೆ ಮಾಡ್ತಾ ಇದ್ದಾಗ ನನಗೆ 5ನೇ ವಯಸ್ಸಿನಲ್ಲೇ ನನಗೆ ತಬಲಾದ ಹುಚ್ಚು ಬಂತು. ಯಾಕಂದರೆ ನನ್ನ ಚಿಕ್ಕಮ್ಮ ತಬಲಾ ಬಾರಿಸ್ತಾ ಇದ್ದರು. ಅವರು ಎಡಗೈಯಲ್ಲಿ ತಬಲಾ, ಬಲಗೈಯಲ್ಲಿ ಡಗ್ಗ ಬಾರಿಸ್ತಾಯಿದ್ರು. ನನಗದು ಗೊತ್ತಿರಲಿಲ್ಲ ಬಲ ಯಾವುದು ಎಡ ಯಾವುದು ಅಂತ. ಅವ್ರನ್ನ ನೋಡಿ ಹಾಗೆ ತಬಲಾ ಆರಂಭ ಮಾಡಿದೆ. ಹಾಗೆ ತಬಲಾ ಬಾರಿಸ್ತಾ ಇರಬೇಕಾದ್ರೆ, ಅಥವಾ ನುಡಿಸ್ತಾ ಇರಬೇಕಾದ್ರೇ ಒಂದು ಸಣ್ಣ ಆರ್ಕೆಸ್ಟ್ರಾ ಮಾಡಬೇಕು ಅಂತ ಮನಸ್ಸು ಬಂತು. ನಮ್ಮ ಎಲ್ಲ ಸ್ನೇಹಿತರು ಸೇರಿ ಒಂದು ಆರ್ಕೆಸ್ಟ್ರಾ ಕಟ್ಕೊಂಡ್ವು. ಆರ್ಕೆಸ್ಟ್ರಾಕ್ಕೂ ಹೆಸರಿಟ್ಟು ನಾಟಕಗಳಿಗೆ ಅಥವಾ ಅಲ್ಲಿ ಸಣ್ಣ ವೇದಿಕೆ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಹೋಗುವಂಥದ್ದು. ಅಲ್ಲಿ ಯಾವುದೇ
ಕಲಾವಿದ ಬಾರದಿದ್ರು ಆ ಜವಾಬ್ದಾರಿ ನಾನು ತುಂಬಿಸ್ಕೊಡ್ಬೇಕಾದ ಅನಿವಾರ್ಯತೆ ಇತ್ತು. ಹಾಡುಗಾರ ಬರಲಿಲ್ಲ, ನಾನು ಹಾಡಬೇಕು. ಕೀಬೋರ್ಡ್ ಬರಲಿಲ್ಲ, ನಾನು ಕೀಬೋರ್ಡ್ ಪ್ಲೇ ಮಾಡಬೇಕು. ತಬಲಾದವನು ಬರಲಿಲ್ಲ, ಕಾಂಗೋದವನು ಬರಲಿಲ್ಲ, ಅಲ್ಲಿ ನಾನು ಕೂತ್ಕೋಬೇಕು. ಈ ಥರ ಎಲ್ಲದರಲ್ಲೂ ಸಲ್ತಾ ಬಂದೆ. ಕೊನೆಗೆ MC ಬರಲಿಲ್ಲ, ಈ ನಿರೂಪಕ ಬರಲಿಲ್ಲ ಅಂತಾದಾಗ ನಾನು ನಿರೂಪಣೆ ಕೂಡ ಮಾಡಬೇಕಾಯಿತು. ಹಾಗೆ ಇದೆಲ್ಲವನ್ನು ಮಾಡಿದಾಗ ನಿರೂಪಕನಾಗಿ ನನಗೆ ಗೆಲ್ಲಕ್ಕೆ ಸುಲಭ ಆಯಿತು. ನನಗೆ ಸ್ವಲ್ಪ ಇಷ್ಟನೂ ಆಯ್ತದು. ಜನರನ್ನು ಹಿಡಿದಿಟ್ಟುಕೊಂಡು ಎಲ್ಲರನ್ನ ಮೇಂಟೈನ್ ಮಾಡಿ ಕರ್ಕೊಂಡು ಹೋಗೋದು, ಆ ನಿರೂಪಣೆ ಇಷ್ಟ ಆಗಿದ್ದರಿಂದ ಆ ನಿರೂಪಕನಾಗಿ ಹೋಗ್ತಾ ಇದ್ದ ಹಾಗೆ ಒಂದು ಡೊಂಬರಾಟ ನೋಡಿದೆ. ಆ ಡೊಂಬರಾಟದಿಂದ ಜಾದೂ ಕಡೆಗೆ ಎಳೀತು. ಅದಕ್ಕಿಂತ ಮೊದಲು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಪ್ರೈಮರಿ ಹೈಸ್ಕೂಲಲ್ಲಿ ತುಂಬ ಪ್ರಭಾವ ಬೀರಿರ್ತಕ್ಕಂಥ ಘಟನೆಗಳು ನೆನಪಾಗುತ್ತವೆ ನಿಮಗೆ ಅಂತ? ತುಂಬ ಘಟನೆಗಳಿವೆ. ಬೆಸ್ಟ್ ಟೀಚರ್ಸ್ ತುಂಬ ಘಟನೆಗಳಿವೆ. ನನಗೆ ಇವತ್ತಿಗೂ ಒಂದು ನೆನಪಿರೋದು, ನಮ್ಮ ಅಧ್ಯಾಪಕರು ಒಂದು ಸೈಕಲ್ ತಂದಿದ್ದರು. ಆವಾಗೆಲ್ಲ ಸೈಕಲ್ ತರೋದು ಅಂದ್ರೇ ಭಾಳ ವಿಶೇಷವಾದ್ದು. ಅಧ್ಯಾಪಕರ ಹತ್ರ ಒಂದು ಸೈಕಲ್ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ಹೆಮ್ಮೆ. ಅವರು ಒಂದು ಹೊಸ ಸೈಕಲ್ ತಂದು ಅವರ ಮುಖ್ಯೋಪಾಧ್ಯಾಯರ ಕೋಣೆ ಎದುರುಗಡೆ ಸೈಕಲ್ ಸ್ಟ್ಯಾಂಡ್ ಹಾಕಿ ಇಟ್ಟಿದ್ದರು. ಆ ಸೈಕಲ್ ಯಾರೂ ಹತ್ತಿರ ಹೋಗುವಂಗೂ ಇಲ್ಲ, ಆ ಥರ ಸೈಕಲ್. ನಾನು ಅಲ್ಲೇ ಪಕ್ಕದಲ್ಲಿ ನನ್ನ ಕ್ಲಾಸ್ ರೂಮ್ ಇರೋದ್ರಿಂದ ಹತ್ತಿರಕ್ಕೆ ಹೋಗಿ ನೋಡಿದೆ. ಒಂದು ಹೀಗೆ ಕೈಯಿಂದ ಪೆಡಲನ್ನು ತಿರುಗಿಸ್ಬೇಕು ಅಂತ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ಲಾಕ್ ಹಾಕಿದರು, ತಿರುಗಲಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿದೆ, ಶಬ್ದ ಆಯಿತು, ಕಟ್ ಅಂತ ಶಬ್ದ ಆಯಿತು. ಆ ಶಬ್ದ ಆಗಿದ ತಕ್ಷಣ ಅಧ್ಯಾಪಕರು ಬಂದು ನೋಡಿದ್ರು, ನಾನು ಸೈಕಲ್ ಮುಟ್ಟಿದ್ದೀನಿ. ಬಹುಶಃ ಅವರಿಗೂ ಸ್ವಲ್ಪ ನೋವಾಗಿರಬೇಕೇನೋ, ಹೊಸ ಸೈಕಲ್ ಹುಡುಗ ಮುಟ್ಟಿದ್ದಾನೆ, ಅದಕ್ಕೇನಾಗಿರ್ಬೋದು ಅಂತ. ಹೀಗಿಟ್ಟು ಸ್ಕೇಲಲ್ಲಿ 2 ಸಣ್ಣ ಕೊಟ್ಟರು. ಯಾಕೆ ಅಧಿಕ ಮಾಡ್ತೀಯಾ, ಯಾಕೆ ಅದು ಒಳ್ಳೆ ಅದರಷ್ಟಕ್ಕೆ ಅದಿತ್ತು, ಯಾಕೆ ನೀನು ಅದನ್ನು ಮುಟ್ಲಿಕ್ಕೆ ಹೋದೆ, ಯಾಕೆ ಅದನ್ನು ನೀನು ಅದು ಇದು ಮಾಡಿದೆ ಅಂಥೇಳಿ. ಸೊ ಅವರು 2 ಏಟು ಹೊಡೆದಿದ್ದು ನನಗೆ ಮನಸ್ಸಿಗೆ ಬಂತು, ಸರಿ ನಾನೊಂದು ಸೈಕಲ್ ತಗೋಬೇಕು. ಹಾಗೆ ನನ್ನ 8ನೇ ಕ್ಲಾಸಿನ ಒಳಗೆ ನಾನೊಂದು ಸೈಕಲ್ ತೊಗೊಂಡೆ. ಯಾಕಂದರೆ ಆ ಏಟು ನನಗೆ ಎಲ್ಲೋ ಒಂದು ಕಡೆ ಪ್ರೇರಣೆ ಕೊಡ್ತು. ನೀನು ಒಂದು ಸೈಕಲ್ ತಗೋಬೇಕು, ಯಾರ್ಯಾರ್ದೋ ಸೈಕಲ್ ಮುಟ್ಟಿ ಏಟು ತಿನ್ನೋದಕ್ಕಿಂತ ನಾನೊಂದು ಸೈಕಲ್ ತಗೋಬೇಕು ಅಂತ. ಹೀಗೆ ಸಣ್ಣ ಸಣ್ಣ ಘಟನೆಗಳನ್ನು ನೆನಪು ಮಾಡಿದ್ರೆ ನಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಒಳಗೆ ನಮ್ಮನ್ನು ಸೂಚಿಸಿ ಎಚ್ಚರಿಸ್ತಕ್ಕಂಥ ಘಟನೆಗಳು ಭಾಳಷ್ಟಿವೆ. ಯಾವುದೆಲ್ಲ ಅಧ್ಯಾಪಕರು ಬಹಳ ಪ್ರೇರಣೆ ಕೊಟ್ಟರು ನಿಮಗೆ ಅಂತ ಹೇಳಿ? ನನಗೆ ಮೊದಲು ಹೇಳಿದ್ನಲ್ಲ, ನಾಟಕಕ್ಕೆ ಕರ್ಕೊಂಡು ನನಗೊಂದು ವೇದಿಕೆಯನ್ನು ಒದಗಿಸಿ ಬಣ್ಣವನ್ನು ಮುಖಕ್ಕೆ ಹಚ್ಚಿ ನನಗೆ ಇವತ್ತು ಇಡೀ ಪ್ರಪಂಚ ನೋಡಲಿಕ್ಕೆ ಸಹಕಾರ ಕೊಟ್ಟರಲ್ಲ, ಆ ಜಗನ್ನಾಥ್ ಶೆಟ್ಟರು ಅಂತವ್ರ ಹೆಸರು. ಅವರಿಲ್ಲ ಇವಾಗ, ಅವ್ರ ಜೊತೆ ಕಾಳಿಂಗ್ ವೈದ್ಯರು ಅಂತ ಅವರು ಇವತ್ತು ನಮ್ಮ ಜೊತೆಲಿಲ್ಲ. ಅವರೆಲ್ಲ ಆರಂಭದಲ್ಲೇ ನನ್ನ ಬಾಲ್ಯದಲ್ಲೇ ನನಗೆ ಒಂದು ರೀತಿಯ ಪ್ರೋತ್ಸಾಹಿಸಿ, ವೇದಿಕೆಯನ್ನು ತೋರಿಸಿ, ವೇದಿಕೆ ಕಳಿಸಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದರಿಂದ ಬಹುಶಃ ಇವತ್ತು ಇಡೀ ಪ್ರಪಂಚಕ್ಕೆ ನನಗೆ ತೆರೆದುಕೊಳ್ಳಲಿಕ್ಕೆ ಒಂದು ಒಳಗಿಂದ ಧೈರ್ಯ ಬಂತು ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಲಿ ಇನ್ನೊಂದು ನಾನು ನೆನಪು ಮಾಡ್ಕೊಳ್ಬೇಕು, ನಾನು ಪ್ರವಾಸ ಬಹಳ ಮಾಡಿದ್ದೇನೆ. ಅದೇ ನೀವು ಹೇಳಿದಾಗ 40 ದೇಶ ಅಂತ ಹೇಳಿದ್ರಲ್ಲ, ಅದಕ್ಕೂ ನನಗೆ ಪ್ರೇರಣೆ ಎಲ್ಲೋ ಬಾಲ್ಯದಲ್ಲಿ ನಮ್ಮ ತಂದೆಯವರು ತಾಯಿಯವರು ನನಗೆ ಕೊಟ್ಟ ಸ್ವಾತಂತ್ರ್ಯ ಅಷ್ಟಿತ್ತು. ನನಗೆ 9ನೇ ಕ್ಲಾಸಲ್ಲಿ ನಾನು ತೀರ್ಥಹಳ್ಳಿಗೆ ಹೊರಟಿದ್ದೆ. ಅಮ್ಮ ಹೇಳಿದ್ರು, ಯಾಕೆ ಹೋಗೋದು, ನಿನಗೆ ಹೋಗುವಂಗಿಲ್ಲ, ಒಬ್ಬನೇ ಎಲ್ಲಿ ಹೋಗ್ತೀಯಾ, ಇಲ್ಲಿ ಉಪ್ಪುಂದದಿಂದ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಬೇರೆ ಬಸ್ ಹತ್ತಿ ತೀರ್ಥಹಳ್ಳಿಗೆ ಹೋಗೋದು ಅಂದ್ರೆ ಅಷ್ಟು ಸುಲಭ ಇಲ್ಲ, ಈಗೇನಲ್ಲಿ ವಿಶೇಷ ಪ್ರೋಗ್ರಾಮ್ ಇಲ್ಲ, ರಜೆ ಬೇರೆ ಇಲ್ಲ, ಇಲ್ಲಿ ಯಾಕೆ ಹೋಗ್ತೀಯಾ, ಹೋಗುವಂಗಿಲ್ಲ ಅಂತ ಹೇಳಿದರು. ಆದರೂ ಆ ಮಧ್ಯಾಹ್ನ ಹಠ ಮಾಡಿ ನನಗೆ ಬಸ್ಸಿಗೆ ಕಳಿಸ್ಕೊಡ್ಲಿಕ್ಕೆ ಬಂದರು ಅವರು. ಬಸ್ ಹತ್ತದೆ, ಕುಂದಾಪುರಕ್ಕೆ ಇಳಿದೆ. ಕುಂದಾಪುರದಿಂದ ಬೇರೆ ಬಸ್ಸು ನೋಡ್ತೀನಿ, ಬಸ್ಸು 3:30, 4, 5 ಗಂಟೆ ಆದರೂ ಬಸ್ ಬರಲಿಲ್ಲ. ಬಸ್ ಬಾರದೇ ಇರೋದನ್ನು ಆಚೀಚಿನವ್ರ ಹತ್ರ ಕೇಳಿದೆ. ಆವಾಗ ನನಗೆ ಬರೀ 9ನೇ ಕ್ಲಾಸು ಅಂದರೆ 14 ವಯಸ್ಸು, 8ನೇ ಕ್ಲಾಸು. ಇವತ್ತು ಆ ಬಸ್ ಇಲ್ಲ, ಕೆಟ್ಟೋಗಿದೆ ಅಂತ ಹೇಳಿದ್ರು. ಹಾಗೆ ನೋಡಿ ಏನು ಮಾಡೋದು, ನನ್ನ ಕೆಲವೊಂದು ಚೀಲ ಇತ್ತು, ಕಡೆಗೆ ಪಕ್ಕದಲ್ಲೆಲ್ಲ ನೋಡಿದೆ. ಒಬ್ಬರಿಗೆ ಕೇಳಿದೆ, ಸರ್ ಈ ಬಸ್ಸು ಹೀಗೆ ಶಿವಮೊಗ್ಗ ಹೋಗುತ್ತಲ್ಲ, ಅದಿಲ್ವಾ ಅಂತ ಕೇಳಿದಕ್ಕೆ ಅವರು, ಆ ಬಸ್ ಇಲ್ಲ, ಈ ನೀನಿಗೆಲ್ಲೋ ಹೋಗಬೇಕು ಅಂತ. ನನಗೆ ತೀರ್ಥಹಳ್ಳಿ ಹೋಗಬೇಕು. ಅಯ್ಯೋ ತೀರ್ಥಹಳ್ಳಿ ಈಗ ಇನ್ನು ರಾತ್ರಿ 7 ಗಂಟೆಗೆ ಬಸ್ಸು, ಅದು ಹೋದರೆ ಇನ್ನು 9:30, 10 ಗಂಟೆಗೆ ರಾತ್ರಿ ಮುಟ್ಟುತ್ತೆ, ನೀನು ಒಬ್ಬನಿಗೆ ಹೋಗೋದು ಬೇಡ, ಎಲ್ಲ ಆಯ್ತು ನಿನಗಂತ ಕೇಳಿ ಪರಿಚಯ ಮಾಡಿಕೊಂಡು ಅವ್ರದ್ದೊಂದು ಆಫೀಸಲ್ಲಿ ನನ್ನನ್ನು ಮಲಗಿಸ್ಕೊಂಡು ಮರುದಿನ ಬೆಳಿಗ್ಗೆ ನಾನು ಎದ್ದು ತೀರ್ಥಹಳ್ಳಿಗೆ ಹೋದೆ. ಅಂದರೆ ಆ ಸಣ್ಣ ಏಜಲ್ಲೇ ನನಗೆ ಮನೆಯವರು ಸ್ವಾತಂತ್ರ್ಯ ಕೊಟ್ಟರಲ್ಲ. ಒಂದು ಪ್ರವಾಸದಲ್ಲಿ ನಾವು ಯಾರನ್ನ ಫೇಸ್ ಮಾಡಬೇಕಾಗತ್ತೆ, ಯಾರೆಲ್ಲ ಸಿಗ್ತಾರೆ, ಅವ್ರ ಜೊತೆಗೆ ಏನು ಮಾಡ್ಬೋದು, ಬಸ್ ಕೆಟ್ಟೋದ್ರೆ ಏನಾಗುತ್ತೆ, ರಾತ್ರಿ ಕಳಿಬೇಕಿದ್ರೆ ಏನಾಗುತ್ತೆ ಅನ್ನೋದು ನನಗೆ ನನ್ನ ಪ್ರೌಢ ಜೀವನದಲ್ಲಿ, ಅಂದರೆ ನನ್ನ ಹೈಸ್ಕೂಲ್ ಜೀವನದಲ್ಲೇ ಅಂತ ಅನುಭವಗಳನ್ನು ಕೊಟ್ಟಂಥದ್ದು ನನ್ನ ಸ್ವಾತಂತ್ರ್ಯದಿಂದ. ನಮ್ಮ ತಂದೆ ತಾಯಿಯವರು ಕೊಟ್ಟಂಥ ಒಂದು ಧೈರ್ಯ. ಅವ್ರಿಗೆ ನೋವಾಗಿರ್ಬೋದು, ಆ ಕಾಲದಲ್ಲಿ ಇದ್ದ ಒಬ್ಬ ಹುಡುಗ ಈಗ ಕೇಳೋದಿಲ್ಲಲ್ಲ ಅಂತ ಇರ್ಬೋದು, ಆದರೂ ಕೂಡ ಕೊಟ್ಟರಲ್ಲ, ಸ್ವಾತಂತ್ರ್ಯ ಕೊಟ್ಟು ಕಳಿಸಿದ್ರಲ್ಲ. ಅಂಥ ಎಕ್ಸಾಂಪಲ್ಗಳಿಂದ, ಅಂಥ ಸಣ್ಣ ಸಣ್ಣ ಘಟನೆಗಳಿಂದ ನಿಜವಾಗ್ಲೂ ನಾನು ಹೇಳಪಡ್ತೀನಿ, ಇವತ್ತು ನನ್ನ ಮಗನಿಗೆ, ನನ್ನ ಮಕ್ಕಳಿಗೆ ನಾನು ಆ ಸ್ವಾತಂತ್ರ್ಯ ಕೊಡೋಕೆ ಹೆದರ್ತೀನಿ. ಬಟ್ ಅಂದರೆ ಇವತ್ತಿಗೂ ಗೊತ್ತಿಲ್ಲ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ, ಇವತ್ತು ನಾನು ಅತಿ ಮುದ್ದು ಏನು ಅಂತ ಗೊತ್ತಿಲ್ಲ. ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ನಾನಿವತ್ತು ನನ್ನ ಮಕ್ಕಳಿಗೆ ಕೊಡಲಿಕ್ಕೆ ಭಯಪಡ್ತೀನಿ. ಆ ಕಾಲದಲ್ಲಿ ಅವ್ರು ಕೊಟ್ಟಿದ್ದರಿಂದ, ಆ ಗುರುಗಳಿರ್ಬೋದು, ನಮ್ಮ ಆ ತಂದೆ ತಾಯಿಯವರಿಂದ ಎಲ್ಲವನ್ನು ನನಗೆ ರೂಢಿಸಿಕೊಡ್ಲಿಕ್ಕೆ ಸಾಧ್ಯ ಆಯಿತು. ರಸಮಂಜರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ, 150ಕ್ಕೂ ಜಾಸ್ತಿ ಕಡೆ ರಸಮಂಜರಿ ಕಾರ್ಯಕ್ರಮ ಆಯಿತು. ಓಂ ಗಣೇಶ್ ಅವರು ಹಾಡ್ತಾ ಇದ್ರು, ತಬಲಾ ಬಾರಿಸ್ತಾ ಇದ್ರು, ಕೀಬೋರ್ಡ್ ನುಡಿಸ್ತಾ ಇದ್ರು, ನಿರೂಪಣೆಗಳನ್ನು ಮಾಡ್ತಾ ಇದ್ರು. ಹೊಸ ರೀತಿ ಅನುಭವಗಳು ನಿಮಗೆ. ರಸಮಂಜರಿ ಬಹಳ ಜನಪ್ರಿಯವಾಗ್ತಿತ್ತು ಆ ಕಾಲದಲ್ಲಿ. ಅದರ ಮಧ್ಯ ನೀವು ಒಂದು ಡೊಂಬರ ಆಟದ ತಂಡ ನೋಡ್ತಾ ಪ್ರಭಾವಿತರಾದ್ರಿ. ಹೌದು, ನಿಮ್ಮ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಆರ್ಕೆಸ್ಟ್ರಾಗಳಲ್ಲಿದ್ದಾಗ ನಾನು ಹೇಳಿದ್ನಲ್ಲ, ನಿರೂಪಕನಾಗಿದ್ದಾಗ ನನಗೆ ಗೊತ್ತಾಯಿತು, ಸರಿ ಯಾವುದೇ ಒಂದು ಸಿಕ್ಕಿದ್ರು ಕೂಡ ವೇದಿಕೆಯಿಂದ ಜನರ ಕಡೆಗೆ ತಲುಪಿಸ್ಲಿಕ್ಕಾಗತ್ತೆ ಅನ್ನೋದು ನನಗೆ ಅಲ್ಲಿ
ಒಂದು ಮನಸ್ಸಿಗೆ ಬರಲಿಕ್ಕೆ ಶುರುವಾಯಿತು. ಸರ್ ಈಗ ಜಾದುವನ್ನು ತಗೊಂಡು ಜನರಿಗೆ ಯಾಕೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗೆ ಯೋಚನೆ ಮಾಡಿದಾಗ ಡೊಂಬರಾಟ ನೋಡಿದ್ರಿಂದ ಪ್ರಭಾವಿತನಾದೆ. ಕಲಿಸ್ಕೊಡೋರು ಯಾರು ಅಂತ ಗೊತ್ತಿರಲಿಲ್ಲ. ಕೊನೆಗೆ ಇಲ್ಲಿದೆ ನಮ್ಮ ಉಡುಪಿಯಲ್ಲಿ ಶಂಕರ್ ಅವ್ರ ಹತ್ರ ಎಲ್ಲ ಸಂಪರ್ಕ ಮಾಡಿಕೊಂಡು ಅವರೊಂದು ಕೆಲವೊಂದು ಐಟಮ್ಗಳನ್ನೆಲ್ಲ ಕೊಟ್ಟು ಆರಂಭದಲ್ಲಿ ನನಗೆ ಚಾಲನೆ ಕೊಟ್ಟರು. ಆಮೇಲೆ ನಾನು ಕಲ್ಕತ್ತಾದಿಂದ ಬೇರೆ ಬೇರೆ ನಮ್ಮ ಸ್ನೇಹಿತ ಜಾದುಗಾರರ ಮೂಲಕ ಡೆವಲಪ್ ಮಾಡಿಕೊಂಡೆ. ಹಾಗೆ ಜಾದುವನ್ನು ಪ್ರಪ್ರಥಮ ಬಾರಿಗೆ ಮಾಡಿದ್ದು ನಾನು 82ನೇ ಇಸ್ವಿಯಲ್ಲಿ. ಅದು ಕೂಡ ಒಂದು ನನಗೆ ನೆನಪು ಮಾಡ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಒಂದು ಗ್ರಾಮೀಣ ಪ್ರದೇಶ ನಾಯಕನಕಟ್ಟೆ ಅಂಥೇಳಿ, ಅಲ್ಲಿ ನಮ್ಮ ಗೋಕರ್ಣ ಮಠಾಧೀಶ ಗುರುಗಳು ಬರುವುದಂಥ ಒಂದು ಕಾರ್ಯಕ್ರಮ ಇತ್ತಂತೆ. ನನಗೆ ಯಾರೋ ಹೇಳಿದ್ರಿಂದ ಹೋಗಿ ಕೇಳಿದೆ, ಹೀಗೆ ಸಂಜೆ ಗುರುಗಳು ಒಂದು ಇರೋದ ನನ್ನ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟರು, ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂಥೇಳಿ. ಅವ್ರಿಗೆ ಭಾಳ ಹೆಮ್ಮೆ ಆಯಿತು. ವಿಷಯ ಗೊತ್ತಿಲ್ಲ, ಇವನು ಜಾದು ಮಾಡ್ತಾನಂತೆ, ಏನು ಇದಿಲ್ಲದೆ ಇದ್ರು ಹೇಗೆ ಇರ್ಬೋದು ಅಂತ ಹೇಳ್ಕೊಂಡು ಅವ್ರು ಅವಕಾಶ ಕೊಟ್ಟು. ಮೊನ್ನೆ ತನಕ ಹಾಡ್ತಾ ಇದ್ದವ, ಹೌದು ಹಾಡ್ತಾ ಇದ್ದವ, ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಿದ್ದವ, ತಬಲಾ ಬಾರ್ತಿದ್ದ ಬಿಟ್ಟರೆ ಜಾದು ಕಲ್ಪನೆ ಅವ್ರಿಗೆ ಇರಲಿಲ್ಲ. ಆಯಿತು ನೋಡೋಣ ಏನಂತ ಮಾಡ್ತೇವೆ, ಮಾಡು ಮಾರ ಅಂತ ಹೇಳಿದರು. ಹಾಗೆ ಆ ದಿವಸ ಸುಮಾರು ಒಂದು ಗಂಟೆಯ ಕಾರ್ಯಕ್ರಮವನ್ನು ಕೊಟ್ಟೆ. ಗುರುಗಳು ಎದುರಿಗೆ ಕೂತಿದ್ದರು. ಕಾರ್ಯಕ್ರಮ ಮುಗಿದಾದ್ಮೇಲೆ ನಾನು ನನ್ನ ಪಾಡಿಗೆ ಮನೆಗೆ ಬಂದೆ. ಮರು ದಿವಸ ಬೆಳಿಗ್ಗೆ 11 ಗಂಟೆಗೆ ಒಬ್ಬರು ಸ್ಕೂಟ್ರ್ನಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ಗಣೇಶ್ರೇ, ನಮಗೆ ಗುರುಗಳು ಬರಲಿಕ್ಕೆ ಹೇಳಿದ್ದಾರೆ, ಕರೀತಾ ಇದ್ದಾರೆ ಅಂತ. ನನಗೆ ನಿಜವಾಗ್ಲೂ ಇವತ್ತಿಗೂ ಅದನ್ನು ಎಣಿಸ್ಕೊಂಡ್ರೆ ಕಂಪನ ಆಗ್ತದೆ. ಯಾಕಂದರೆ ನಾನು ನಿರೂಪಕನಾಗಿ ಆರ್ಕೆಸ್ಟ್ರಾಗಳಲ್ಲಿ ಜನರಿಗೆ ನಗಿಸಬೇಕು ಅಂಥೇಳಿ ಹಾಸ್ಯಕ್ಕಾಗಿ ಕೆಲವು ಸಲ ಅಪಹಾಸ್ಯ ಮಾಡ್ತಿದ್ದೆ. ಹಾಸ್ಯಕ್ಕಾಗಿ ಕೆಲವೊಂದು ಅರ್ಥ ಬೇರೆ ಬೇರೆ ಬರುವಂಥ ಜೋಕುಗಳನ್ನು ಹೇಳಿ ನಗಿಸ್ತಿದ್ನಲ್ಲ. ಈ ತಪ್ಪು ಎಲ್ಲಾದರೂ ನಿನ್ನೆ ಘಟಿಸಿರಬೇಕು. ಗುರುಗಳು ಯಾವುದೋ ಒಂದು ವಿಚಾರದಲ್ಲಿ ತಪ್ಪು ಅಂತ ಕಂಡು ಹುಡುಕಿರಬೇಕು. ಹಾಗಾಗಿ ಕರೀತಾ ಇದ್ದಾರೆ. ಈಗ ಹೇಗೆ ಹೋಗೋದು ನಾನು? ಮೊದಲ ಕಾರ್ಯಕ್ರಮ ಬೇರೆ, ಏನೋ ತೊಂದರೆ ಆಗಿದೆ, ಏನೋ ನನಗೆ ಈಗ ಒಂದು ಸಮಸ್ಯೆ ಇದೆ ಅಂಥೇಳಿ ನಡುಗ್ತಾ ಸ್ಕೂಟ್ರ್ ಹತ್ಕೊಂಡೆ. ಸ್ಕೂಟ್ರ್ ತಿರುಗಿಸಿ ದೇವಸ್ಥಾನದ ಎದುರುಗಡೆ ಸ್ಕೂಟ್ರ್ ನಿಲ್ಲಿಸಿದ್ದಾರೆ. ನನ್ನನ್ನು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಡುಗ್ತಾ ಒಳಗೆ ಹೋಗ್ತೀನಿ. ಗುರುಗಳು ಅವರ ಗುರುಗಳಿಗಾಗಿರುವಂಥ ಕೋಣೆಯಲ್ಲಿ ಅವರು ಒಂದು ಮಂಚದಲ್ಲಿ ಕೂತ್ಕೊಂಡು ಕೊಂಕಣಿಯಲ್ಲೇ ಹೇಳ್ತಾಯಿದ್ರು ಅವರು. ಯಾರೇ ಅಂತ ಕರೆದ್ರು. ಹೋಗಿ ಕೂತ್ಕೊಂಡೆ. ನನ್ನ ಕಂಪನ ಬಿಟ್ಟಿರಲಿಲ್ಲ. ಗುರುಗಳನ್ನು ಅಷ್ಟು ಹತ್ತಿರದಿಂದ ಅವರು ಮಂಚದ ಹತ್ತಿರಕ್ಕೆ ಹೋಗಿ ಕೂತ್ಕೊಳ್ಳುವಂಥ ಅನುಭವ ಹೊಸದಾಗಿತ್ತು. ಹತ್ರ ಕೂತ್ಕೊಂಡು ಚಕ್ರಮಟ್ಟೆ ಹಾಕಿ ಕೂತ್ಕೊಂಡಾಗ ಈ ಕಡೆಯಲ್ಲೊಬ್ಬರು ಭಟ್ರು, ಈ ಕಡೆ ಒಬ್ಬರು ಭಟ್ರು ಕೂತಿದ್ದಾರೆ. ಗುರುಗಳು ನೋಡ್ತಾ ನಿನ್ನೆ ನೀನು ಕಾರ್ಯಕ್ರಮ ಮಾಡ್ದೆಯಲ್ಲ ಮರೆಯ, ಇದು ಮೊದಲ ಕಾರ್ಯಕ್ರಮ ನಿಂದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು 100% ಸಕ್ಸಸ್ ಆಗಿದೆ. ನಮ್ಮವನೊಬ್ಬ ಜಾದೂ ಮಾಡಿಕೊಂಡು ಇಷ್ಟು ಜನರನ್ನ ನಗಿಸಿ ಇಷ್ಟು ಜನರಿಗೆ ಖುಷಿ ಕೊಡ್ತಾನಲ್ಲ, ಅದು ಭಾಳ ನಮ್ಗೆ ಖುಷಿಯಾಗಿದೆ, ತೊಗೊಂಬನ್ನಿ ಅಂತ ಹೇಳಿದ್ರು. ಒಂದು ಶಾಲ್ ಬಂತು ಸರ್. ಗುರುಗಳು ಆ ಮಂಚದಿಂದ ಕೆಳಗಿಡಿದು. ಆಗ ನನಗೆ 82 ಅಂದರೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದೆ. ಒಂದು ಶಾಲನ್ನು ನನಗೆ ಹಾಕಿದರು. ಆಮೇಲೆ ಫಲ ಮತ್ತು ಮಂತ್ರಾಕ್ಷತೆಯನ್ನು ಕೊಟ್ಟು ಒಂದು ತಾಟಲ್ಲಿ ಕೊಟ್ಟರು. ಇವತ್ತಿಗೂ ನನಗೆ ಎಣಿಸ್ಕೊಳ್ಳೋದು, ಅವರು ಕೊಟ್ಟ ಅಕ್ಷತೆ ನನಗೆ ಮುಂದಿನ ಪ್ರಪಂಚಾದ್ಯಂತ ತಿರುಗಲಿಕ್ಕೆ ಆ ಕ್ಷಣದಲ್ಲಿ ಅವರು ನನಗೆ ಸ್ಪರ್ಶನ ಮಾಡಿ ಒಂದು ಬೆನ್ನು ತಟ್ಟಿ ಆಶೀರ್ವಾದ ಮಾಡೋದು ಇದೆಯಲ್ಲ, ಅದು ಇವತ್ತಿಗೂ ನೆನೆಸ್ಕೊಳ್ತೀನಿ. ಇಂಥ ಕೆಲವಾರು ಘಟನೆಗಳಿಂದ ಹಳ್ಳಿಯಲ್ಲಿದ್ದರೂ ಕೂಡ, ಆರ್ಥಿಕ ಅನುಕೂಲ ಇಲ್ಲದೇ ಇದ್ದರೂ ಕೂಡ ನಮ್ಮ ಗೆಲುವಿಗೆ ಮಹಾನ್ ಸಂತರು, ಸಾಧುಗಳು, ಗುರುಗಳು, ಹಿರಿಯವರು ಇವರೆಲ್ಲರೂ ಎಲ್ಲೋ ಒಂದು ಕಡೆಯಲ್ಲಿ ನನಗೆ ತಲುಪ್ತಾ ಇದ್ದರು, ನನ್ನ ಬೆನ್ನು ತಡ್ತಾ ಇದ್ದರು, ಸಪೋರ್ಟ್ ಮಾಡ್ತಾಯಿದ್ರು ಸರ್. ಹಾಗೆ ಅದೆಲ್ಲವನ್ನು ದಾಟಿ ಬರಲಿಕ್ಕೆ ನಂಗೆ ಇಂಥ ಎಲ್ಲ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ ಇದರಿಂದ. ಯಾಕಂದರೆ ನಾವು ಯಾವುದೇ ಹಿನ್ನೆಲೆ ಇಲ್ಲದೆ ಇದ್ದವ. ನಮ್ಮ ತಂದೆಯವರು ಒಬ್ಬರು ಗ್ರಾಮೀಣರಾಗಿ ಕೃಷಿಕರಾಗಿ ಒಂದು ಹೋಟೆಲ್ ಉದ್ಯಮ ಅಂತಲ್ಲ, ಒಂದು ಸಣ್ಣ ಹಳ್ಳಿಯಲ್ಲಿ ಉದ್ಯಮ ಅಂತ ಹೇಳಲಿಕ್ಕಾಗಲ್ಲ, ಒಂದು ಉದ್ಯೋಗ ಸಣ್ಣ ಮಟ್ಟದ್ದು ಮಾಡ್ಕೊಂಡಿದ್ದವರಿಗೆ ಇವತ್ತು ಎಲ್ಲ ಪ್ರಪಂಚದಲ್ಲಿರುವಂತಹದ್ದು ಅನುಕೂಲಗಳನ್ನು ಸಾಧ್ಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಬಹುಶಃ ಇಂಥ ತಿರುವುಗಳನ್ನು ಅಂತ ನಾನು ಭಾವಿಸ್ತೇನೆ. ಹೌದು. ಜಾದುಗೆ ನಿಮಗೆ ಗುರುಗಳು ಯಾರು ಅಂತ ಸ್ವೀಕರಿಸ್ತೀರಿ ನೀವು? ಹಾಗೆ ಸ್ಫೂರ್ತಿ ಕೊಟ್ಟವ ಗುರು ಅಂತ ನಮ್ಮ ಹಿಂದಿನವ್ರು ಹೇಳ್ತಾರೆ. ಗುರುಗಳು ಅನ್ನೋದಕ್ಕಿಂತ ಸ್ಫೂರ್ತಿ ಕೊಟ್ಟವ ಗುರು ಅಂತ ನಾವು ನಂಬಿಕೊಳ್ಳೋದಾದರೆ, ನನಗೆ ಇವತ್ತಿಗೂ ಆ ಅನಾಮಿಕನಾಗಿ ನನಗೆ ಗೊತ್ತಿಲ್ಲದೆ ರಸ್ತೆಯ ಬದಿಯಲ್ಲಿ ಡೊಂಬರಾಟವನ್ನು ಮಾಡ್ತಾ ಇದ್ನಲ್ಲ, ಆವಾಗ ನನಗೆ 4ನೇ ಕ್ಲಾಸ್ ಸರ್. ಗೊತ್ತಿಲ್ಲ, ನಾನು ಶಾಲೆಯಿಂದ ಮನೆಗೆ ಬರುವಾಗ ಅವನು ಡೊಂಬರಾಟ ಮಾಡ್ತಾ ಇದ್ದಾಗ 3 ಗುಂಡು 2 ಹಗ್ಗದಲ್ಲಿ ಪೋಣಿಸಿ ಗುಂಡು ತುಂಡಾಗದೆ, ಹಗ್ಗ ತುಂಡಾಗದೆ ಗುಂಡನ್ನು ಹೊರಗೆ ತರ್ತಾ ಇದ್ದ. ನೋಡಿದಾಗ ಗಾಬರಿ ಆಯಿತು. ಇದು ಹೇಗೆ ತಂದ ಅವನು? ಹೇಗೆ ಇದು ಹೊರಗೆ ತಂದ? ಹೇಗೆ? ಬಳ್ಳಿ ತುಂಡಾಗಲಿಲ್ಲ, ಗುಂಡು ತುಂಡಾಗಲಿಲ್ಲ, ಗುಂಡು 3 ಹೊರಗೆ ಬಂದಿದೆ ಬಳ್ಳಿಯಿಂದ. ಮನೆಗೆ ಬಂದು ಅದು ಇದು ಯಾವುದೋ 3 ಪ್ಲಾಸ್ಟಿಕ್ ಇದು ಬರ್ತಿತ್ತು. ಆ 3 ಗುಂಡನ್ನು ಹಿಡ್ಕೊಂಡ್ಬಂದು ಹಗ್ಗ 2 ಹಿಡ್ಕೊಂಡು, ಅವಾಗ ಅಮ್ಮ ಎಲ್ಲ ಹೇಳೋದಕ್ಕೆ, ಎಂಥದ್ದಿದು ನಿಂದು ಶಾಲೆ ಪಾಠ ನೋಡೋದು ಬಿಟ್ಟು ಈ ಬಳ್ಳಿ ಈ ಪ್ಲಾಸ್ಟಿಕ್ ಹಗ್ಗ ಇಟ್ಕೊಂಡು ಎಂತ ಮಾಡ್ತೆ ಅಂತೇಳಿ ಸ್ವಲ್ಪ ಎಲ್ಲ ನಮಗೆ ಶೈಕ್ಷಣಿಕ ಬದಿಗೆ ಒಲವನ್ನು ತೋರಿಸ್ತಾ ಇದ್ದರೂ ಕೂಡ ಮನೆಯ ಹಿಂದೆ ಹೋಗಿ, ನಮಗೆ ಅವಾಗ ಕೃಷಿದು ಹುಲ್ಲು ಕುತ್ರಿ ಅಂತ ಇರ್ತಿತ್ತು, ಆ ಹುಲ್ಲು ಕುತ್ರಿಯ ಹಿಂದೆ ಹೋಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಮ್ಮೆಗೆ ಹೇಗೆ ಮಾಡಿ ಒಂದು ಸಾರಿ ಗೊತ್ತಾಯಿತು, ಈ ಗುಂಡು ಹೊರಗೆ ಬರೋದು ಹೇಗೆ ಅಂತ ಮನಸ್ಸಿಗೆ ಬಂತು. ಆವಾಗ ನಾನು ಯುರೇಕಾ ಅಂತ ಬಂದೆ. ಅಂದರೆ ಅವನು ಬಟ್ಟೆ ಇಲ್ಲದೇ ಬಂದ, ನಾನು ಬಟ್ಟೆ ಇತ್ತು ನನ್ನಲ್ಲಿ. ಅಷ್ಟು ಖುಷಿ ಆಯಿತು. ಹಾಗೆ ಅದು ಮೊದಲು ನನಗೆ ಸ್ಫೂರ್ತಿ ಕೊಟ್ಟವನೇ ಗುರು ಅಂತ ಭಾವಿಸೋದಾದರೆ ಆ ಡೊಂಬರಾಟದವನು ಸರ್. ಹೌದು.
ಸ್ನೇಹಿತರೆ, ಆರ್ಕಿಮಿಡಿಸಿ ಬಂದಿರತಕ್ಕಂಥ ಯುರೇಕಾ ಫೀಲಿಂಗ್ ಓಂ ಗಣೇಶ್ ಅವರಿಗೆ ಕೂಡ ಬಂತು. ಡೊಂಬರಾಟದ ಮೂಲಕ ಪ್ರೇರಣೆ ತಗೊಂಡವರು ಜಾದೂಗಾರರಾಗಿ ಬೆಳೀತಾ ಹೋದ್ರು. ಸ್ನೇಹಿತರೆ, ಇವತ್ತು ಸಾಧನೆಗಳನ್ನು ಗಮನಿಸ್ಕೊಳ್ಳುವಾಗ 40 ದೇಶಗಳನ್ನು ಸುತ್ತಿ ಬಂದಿರತಕ್ಕಂಥ ಒಬ್ಬ ಅದ್ಭುತ ಜಾದೂಗಾರ, 70ಕ್ಕೂ ಜಾಸ್ತಿ ಮಹಾನಗರಗಳಲ್ಲಿ ಅವರ ಪ್ರತಿಭೆ ಇವತ್ತು ಅನಾವರಣಗೊಂಡಿದೆ. ಅವರನ್ನು ಜಗತ್ತು ಇವತ್ತು ಜಾದೂಗಾರನಾಗಿ ಸ್ವೀಕಾರ ಮಾಡಿಕೊಂಡಿದೆ. 210ಕ್ಕೂ ಜಾಸ್ತಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ಜಾದೂ ಪ್ರದರ್ಶನವನ್ನು ಮಾಡಿದ್ದಾರೆ. ಇದೆಲ್ಲ ಭಾಳ ರೋಚಕ ಅಂತ ಅನಿಸುವಂಥದ್ದು. ಸಿನಿಮಾ ನಟ ಅಂತ ಕರೆಯೋದ, ಅಂಕಣಕಾರ ಅಂತ ಕರೆಯೋದ, ಲೇಖನ ಅಂತ ಕರೆಯೋದ, ದಶಾವತಾರ ಅಂತ ಕರೆಯೋಣ. ಸ್ನೇಹಿತರೆ, ಮತ್ತಷ್ಟು ಮಾತನಾಡಲಿಕ್ಕೆ ಬಾಕಿ ಇದೆ. ಅವ್ರು ಮಾತಾಡ್ತಾರೆ, ಓಂ ಗಣೇಶ್ ಅವರು ಮಾತಾಡ್ತಾ ಹೋಗ್ತಾರೆ. ಕೇಳ್ತಾ ಹೋಗೋಣ. ಒಂದು ಬ್ರೇಕ್ ತಗೋತಾ ಇದ್ದೇನೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಜಾದೂಗಾರ ಓಂ ಗಣೇಶ್ ಉಪ್ಪುಂದ ಅವರಿದ್ದಾರೆ. ಅವರ ಬಾಲ್ಯ ಅತ್ಯಂತ ಶ್ರೀಮಂತವಾಗಿತ್ತು. ಹೇಗೆ ಶ್ರೀಮಂತವಾಗಿತ್ತು ಅಂದರೆ, ಅವರಿಗೆ ಸಿಕ್ಕಿದ ಸ್ವಾತಂತ್ರ್ಯ ಅವರನ್ನು ಬೆಳೆಸ್ತಾ ಹೋಯಿತು. ತಂದೆ ಕೊಟ್ಟ ಸ್ವಾತಂತ್ರ್ಯ, ಅಮ್ಮ ಕೊಟ್ಟ ಸ್ವಾತಂತ್ರ್ಯ, ಅಮ್ಮ ಹೇಳಿರ್ತಕ್ಕಂಥ ಕಥೆಗಳು, ಅವರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅಧ್ಯಾಪಕರು ಅವರನ್ನು ಬೆಳೆಸ್ತಾ ಹೋದರು. ಒಬ್ಬ ಡೊಂಬರಾಟದವನ ಮೂಲಕ ಪ್ರೇರಣೆ ತಗೊಂಡ್ರು. ಜಾದೂ ಮಾಡುವಂಥ ಕನಸು ಅವರಿಗೆ ಸ್ಟಾರ್ಟ್ ಆಯಿತು. ಆ ಜಾದೂ ಕನಸು ಅನಾವರಣಗೊಳ್ತಾ ಇವತ್ತು ಅಂತಾರಾಷ್ಟ್ರೀಯ ಜಾದೂಗಾರರಾಗಿ ಅವರು ಬೆಳೆದಿದ್ದಾರೆ. ಸ್ನೇಹಿತರೆ, ಇದರ ಮಧ್ಯ ಇನ್ನೂ ಹಲವಾರು ಪ್ಯಾಷನ್ಗಳು. ಸಿನಿಮಾ ಪ್ರವೇಶ ಸ್ಟಾರ್ಟ್ ಆಯಿತು. ಹೇಳಿ ಸರ್. ಅದು ನಾನು ಹೇಳ್ದಲ್ಲ, ಬಣ್ಣಕ್ಕೆ ಒಂದು ದೌರ್ಬಲ್ಯ ಇದೆ. ಒಮ್ಮೆ ನೀವು ಬಣ್ಣ ಹಚ್ಕೊಂಡ್ರಿ ಅಂತಾದರೆ ಬೆಳಕನ್ನು ಹರಿಸ್ಕೊಂಡು ಹೋಗುವಂಥದ್ದು ಬಣ್ಣದ ದೌರ್ಬಲ್ಯ. ಅದು ಸಾಮಾನ್ಯ ಎಲ್ಲ ನೀವು ನಾಟಕದಲ್ಲಿ ಪಾರ್ಟ್ ಮಾಡ್ತೀರಿ ಅಂದ ಕೂಡಲೇ ಇನ್ನೊಂದಿಷ್ಟು ನಾಟಕದಲ್ಲಿ ಮಾಡಬೇಕು, ಇನ್ನೊಂದಿಷ್ಟು ಟಿ ವಿಯಲ್ಲಿ ಮಾಡಬೇಕು, ಆಮೇಲೆ ಸಿನಿಮಾಗೆ ಬರಬೇಕು ಅಂತ ಇರುತ್ತೆ. ನಮ್ಮದು ಅದೇ ತಾನೇ, ನಾಟಕದಲ್ಲಿ ಮಾಡಿರೋದ್ರಿಂದ ಆಮೇಲೆ ಆರ್ಕೆಸ್ಟ್ರಾ ಅಂದರೂ ಬಣ್ಣ ಹಚ್ಕೊಂಡೇ ವೇದಿಕೆ ಬಂದಿದ್ದು. ಹೀಗೆ ಸಿನಿಮಾಕ್ಕೆ ಬರಬೇಕು ಅಂತ ನನಗೆ ಕಮಲಾಸನ ಸಿನಿಮಾಗಳನ್ನೆಲ್ಲ ನೋಡಿದಾಗ ತುಡಿತ. ಬಟ್ ಸೇರಿಸ್ಕೊಳ್ಳೋರು ಯಾರು? ನಾನು ಇರೋದು ಉಪ್ಪುಂದ, ಸಿನಿಮಾ ಇಂಡಸ್ಟ್ರಿ ಇರೋದು ಬೆಂಗಳೂರು, ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಒಂದಕ್ಕೊಂದು ಪೂರಕ ಅಲ್ಲ. ಹೇಗೆ ಹೋಗುವುದು ಹೇಗೆ? ಆದರೂ ನಮ್ಮ ಮನೆಯಲ್ಲಿ ಪತ್ರಿಕೆ ಬರ್ತಿತ್ತು ಹೋಟೆಲಲ್ಲಿ. ಕನ್ನಡಪ್ರಭ ಪತ್ರಿಕೆ ಆವಾಗ ಸಿನಿಮಾಗಳಿಗಾಗಿ ವಿಶೇಷವಾದ ಪುರವಣಿನೆಲ್ಲ ಕೊಡ್ತಾಯಿತ್ತು. ಆ ಕಾಲದಲ್ಲಿ ಕನ್ನಡಪ್ರಭ ಅಂದರೆ ಸಿನಿಮಾಕ್ಕಾಗಿರುವಂಥ ಪತ್ರಿಕೆ ಅಂತ ಒಂದು ಭಾವ. ಅದರಲ್ಲಿ ಒಂದು ದಿನ ಒಂದು ಜಾಹೀರಾತಿತ್ತು. ಹೊಸ ನಟ ನಟಿಯರು ನಾವು ಆಹ್ವಾನಿಸ್ತಾ ಇದ್ದೇವೆ, ನಾವು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದವರು ಕರಿತಾ ಇದ್ದೇವೆ, ಆಸಕ್ತರು ನಿಮ್ಮ ಅರ್ಜಿಯನ್ನು ಭಾವಚಿತ್ರದೊಂದಿಗೆ ಹಾಕ್ಕೊಳ್ಳಿ ಅಂತ. ಸುಮ್ಮನೆ ಮನೇಲಿದ್ದಿದ್ದು ಯಾವುದೋ ಹಳೆಯ ಫೋಟೋ ಸರ್, ಬಾಲ್ಯದ ಯಾವುದೋ 2 ಹಳೆಯ ಫೋಟೋ ಹಾಕಿ ಒಂದು ಅರ್ಜಿ ಬರೆದು ಪೋಸ್ಟಿಗೆ ಹಾಕಿದೆ. ಅದು ಹಾಕಿ ಮರ್ತಿದ್ದೇನೆ ನಾನು. ಒಂದು ದಿವಸ ಒಂದು ಕಾಗದ ಬಂದಿದೆ, ಹೀಗೆ ನೀವು ಹಾಕಿದ ಅರ್ಜಿಯನ್ನು ಅವಲೋಕಿಸಿ ನಿಮ್ಮನ್ನು ಸಂದರ್ಶನಕ್ಕೆ ಕರಿತಾ ಇದ್ದೇವೆ, ಬೆಂಗಳೂರಿಗೆ ಬರಬೇಕು ಇಂಥ ತಾರೀಕಿಗೆ ಅಂತ. ಸರಿ, ಆ ದಿನ ಸಂದರ್ಶನಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಇಡೀ ನಮ್ಮ ಪುಟ್ಟಣ್ಣ ಕಣಗಲ್ ಚಲನಚಿತ್ರ ನಿರ್ದೇಶಕರ ಹೆಸರಲ್ಲಿ, ಪುಟ್ಟಣ್ಣ ಕಣಗಲ್ ಹೆಸರಲ್ಲಿ ಹೊಸ ಪ್ರತಿಭೆಯನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ. ಇದು 82ನೇ ಅಥವಾ 83ನೇ ಇಸ್ವಿ ಸರ್, 82ನೇ ಇಸ್ವಿ, ಫಸ್ಟ್ ಇಯರ್ ಡಿಗ್ರಿಯಲ್ಲೇ. ಅಲ್ಲಿ ನೋಡ್ತೇನೆ ಎಲ್ಲ ಡೈರೆಕ್ಟ್ರ್ ಇದ್ದಾರೆ, ಒಂದು 40 ಜನ ಡೈರೆಕ್ಟ್ರು ರೌಂಡ್ ಹಾಕಿ ಕೂತ್ಕೊಂಡಿದ್ದಾರೆ. ನಾನು ಒಳಗೆ ಹೋಗ್ತಾ ಇದ್ದಂಗೆ, ಏನೋ ಸಿನಿಮಾ ಸೇರ್ತೇನೋ, ಏನು ಮಾಡ್ತೀಯಾ ಅಂತ ಒಬ್ಬರು ಕೇಳಿದ್ರು, ಇನ್ನೊಬ್ರು ಏನೋ ಕೇಳಿದ್ರು. ಈಗ ಒಂದೊಂದು ಡೈರೆಕ್ಟ್ರು ಒಬ್ಬೊಬ್ಬರು ರೀತಿ, ಒಂದು ತೊಡೆ ಹುಡುಗಿ ಥರ ಮಾಡು ಅಥವಾ ಹೀಗೆ ಮಾಡು ಹಾಗೆ ಮಾಡು ಅಂತಿದ್ರು. ಎಲ್ಲರಿಗೂ ಫೇಸ್ ಮಾಡ್ತಾ ಇದ್ದೇನೆ. ಒಬ್ಬರು ಡೈರೆಕ್ಟ್ರ್ ಮಾತ್ರ ನೋಡ್ತಾ ಹೀಗೆ ಬೇರೆ ಬೇರೆ ಅವ್ರದ್ದೇ ಆದ ಭಾವಗಳನ್ನು ಮಾಡ್ಕೊಂಡು ಹೀಗೆ ಒಬ್ಸರ್ವ್ ಮಾಡ್ತಾಯಿದ್ರು. ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ. ಸಿನಿಮಾ ಆಸಕ್ತಿ ಇತ್ತು ಬಿಟ್ಟರೆ ನಾನು ಅಧ್ಯಯನ ಮಾಡಿ ಯಾರ್ಯಾರು ಡೈರೆಕ್ಟ್ರು, ಯಾರ್ಯಾರು ಸಿನಿಮಾ, ಹೇಗೆ ಸಿನಿಮಾ, ಅದೇನೂ ಗೊತ್ತಿರಲಿಲ್ಲ ಸರ್. ಆಸಕ್ತಿ ಇತ್ತು, ಹುಚ್ಚಿತ್ತು. ಅವರು ಕರೆದ್ರು, ಎಲ್ಲಿ ನಿಮ್ಮ ಮನೆ ಅಂತ ಕೇಳಿದ್ರು. ನಂದು ಕುಂದಾಪುರದಿಂದ ಮುಂದೆ ಸರ್, ಉಪ್ಪುಂದ ಅಂತ ಒಂದು ಹಳ್ಳಿ. ಈಗೇನು ಮಾಡ್ತಿದ್ದೀರಿ? ಈಗ ನಾನು ಕಾಲೇಜ್ ಸರ್. ಸರಿ ಆಯಿತು, ಇಂಟ್ರ್ಯೂ ಮುಗೀತು, ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು 1 ವರ್ಷ ಆಯಿತು, ಇಲ್ಲ ಏನಿಲ್ಲ, ಸಿನಿಮಾ ಸೇರಬೇಕು ಅಂತ ಆಸಕ್ತಿಯಿಂದ ಹೋಗಿ ಬೆಂಗಳೂರಿಗೆ ಹೋಗಿ ಆಗ 150-200 ರೂಪಾಯಿ ನನಗೆ ಒಟ್ಟು ಖರ್ಚಾಗಿತ್ತು. ಅದು ನಂದು ಅಲ್ಲಿ ಇಲ್ಲಿ ಜಾದು ಮಾಡಿನೋ, ನಾನು ಸಂಗೀತಕ್ಕೆ ಹೋದರೆ ಒಂದು 25 ರೂಪಾಯಿ ತಬಲಾಗಿ ಸಿಗ್ತಿತ್ತು. ಇಂಥದ್ದೆಲ್ಲ ಒಟ್ಟು ಮಾಡಿ ಇಟ್ಟಿದ್ರು, ದುಡ್ಡಿತ್ತಲ್ಲ. ಹೀಗೆ ಬೆಂಗಳೂರಿಗೆ ಹೋಗಿ ಬಂದಾಗ ಖರ್ಚಾಯಿತು. ಸಂದರ್ಶನ ಅಂತ ಮಾಡ್ಕೊಂಡಿದ್ದೀನಿ, ಅದು ಸುದ್ದಿ ಇಲ್ಲ. ಫೈನಲ್ ಇಯರ್ನಲ್ಲಿರುವಾಗ ಸಂಜೆ ಕ್ಲಾಸ್ ಮುಗಿಸಿ ಮನೆಗೆ ಬಂದಿದ್ದೀನಿ. ಮನೆಗೆ ಒಂದು ಪತ್ರ ನನಗೋಸ್ಕರ ಕಾಯ್ತಾ ಇದೆ. ಹೀಗೆ ನೋಡ್ತೀನಿ, ನನ್ನ ಹೆಸರೆಲ್ಲ ಹಾಕಿದ್ದಾರೆ. ಹಿಂದ್ಗಡೆ ನೋಡ್ತೀನಿ, ಕಾಶಿನಾಥ್ ಚಲನಚಿತ್ರ ನಿರ್ದೇಶಕ, ಬೆಂಗಳೂರು ಅಂತಿದೆ. ಸರಿ ಅಂತ ಒಡೆದು ಓದ್ತೀನಿ. ನಮ್ಮ ಮುಂದಿನ ಚಿತ್ರ ಅನಾಮಿಕಾ ಅನ್ನೋದಂತಿದೆ, ಅದಕ್ಕೆ ಪ್ರಮುಖ ಪಾತ್ರವೊಂದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಲು ತೀರ್ಮಾನಿಸಿದ್ದೇವೆ, ನಿಮಗೆ ಬರಲು ಸಾಧ್ಯವೇ, ಸುಮಾರು 3 ತಿಂಗಳು ನಮ್ಮ ಜೊತೆಗೆ ಇರಬೇಕಾಗತ್ತೆ, ಒಪ್ಪಿಗೆ ಇದ್ದಲ್ಲಿ ತಿಳಿಸುವುದು ಅಂತಿದೆ. ದೇವರೇ, ತಿಳಿಸುವುದು ಹೇಗೆ ತಿಳಿಸುವುದು? ನನಗೆ ಆವಾಗ ಫೋನ್ಗೆ ಮೊಬೈಲ್ ಏನು ಇರಲಿಲ್ಲಲ್ಲ ಸರ್. ನಂಗೆ ಈಗ ಹೇಳಬೇಕು ಅವ್ರಿಗೆ, ನಾನು ಬರ್ತಾಯಿದ್ದೀನಿ ಅಂತ. ಎಲ್ಲಿ ಹೇಳ್ತೀರಿ? ಪತ್ರ ಹಾಗೆ ಮಡಚಿ ಕಿಶಿ ಇಟ್ಕೊಂಡೆ. ಮನೆಗೆ ಹೇಳಿದ್ರೆ ಅವ್ರಿಗೆಲ್ಲರೂ ಗೊತ್ತಾದರೆ ಅವ್ರು ಮತ್ತೆ ಬಿಡದೇ ಇದ್ರೆ ಅಂತ ಒಂದು ಭಯ ಒಂದು ಕಡೆಯಲ್ಲಿ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ತಯಾರು ಮಾಡಿಕೊಂಡು ಸೀದಾ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದು ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಹೀಗೆ ಮಾರೆ ಒಂದು ಕಾಗದ ಬಂದಿದೆ, ಈಗ ನಾನು ಬೆಂಗಳೂರಿಗೆ ನಾನು ಬರ್ತೀನಿ ಅಂತ ಹೇಳಬೇಕು, ಇಮ್ಮಿಡಿಯೇಟ್ ಹೇಳೋದಕ್ಕೆ ಎಂತ ಉಂಟು ಅಂತ ಕೇಳಿದೆ. ಆಗ ಅವನು ಹೇಳಿದ, ಒಂದು ಐಟಮ್ ಬಂದಿದೆ ಮಾರೆ, ಯಾವುದೋ STD ಅಂತೆ, ಅದು ಇಲ್ಲೆಲ್ಲಿಲ್ಲ, ಅದು ಉಡುಪಿಯಲ್ಲೆಲ್ಲೋ ಸಂಸ್ಕೃತ ಕಾಲೇಜ್ ಹತ್ತಿರದಲ್ಲಿ ಒಂದು ಬೂತ್ ಇದೆಯಂತೆ, ಅದು ಕೂಡಲೇ ಮಾಡಿದರೆ ಯಾರಿಗೆ ಮಾಡ್ತಾರೋ ಅವರೇ ಎತ್ತಿ ಮಾತಾಡ್ತಾರಂತೆ. ಅವಾಗೆಲ್ಲ ಇದ್ದಿದ್ದು ಟ್ರಂಕ್ ಕಾಲ್ ಅಲ್ಲ,
ನೀವು ಫೋನ್ ಮಾಡಿ ಅವರಿಗೆ ಕರೆದು ಅವರು ವೆಯ್ಟ್ ಮಾಡಬೇಕಾಗಿತ್ತು. ಇದು ಒಂದು ಎಸ್ ಟಿ ಡಿ ಹೊಸ್ತು ಬಂದಿದೆ ಅಂತ, ಉಡುಪಿಯಲ್ಲಿದೆ ಅಂತ ಅವನು ಕುಂದಾಪುರದ ಕಾಲೇಜಲ್ಲಿ ಹೇಳ್ದ. ಅಯ್ಯೋ ಹೋಗಿ ಬರುವ ಮರ, ಎಂಥದ್ದೇ ಆಗಲಿ ಹೋಗಿ ಬರುವ ಮರ ಅಂತೇಳಿ ಅವನು ನಮ್ಮ ಹತ್ರ ದುಡ್ಡು ತಗೊಂಡು ಅವನು ಅಲ್ಲಿಂದ ಇಲ್ಲಿ ಉಡುಪಿಗೆ ಬಂದು ಆ ಎಸ್ ಟಿ ಡಿ ಬೂತ್ ಎಲ್ಲಿದೆ ಅಂತ ಹುಡುಕಿ ಅವ್ರ ಹತ್ರ ಹೋಗಿ ಹಳದಿ ಡಬ್ಬ ಅವ್ರ ಹತ್ರ ಹೋಗಿ ಈ ನಂಬರ್ ಒಂದು ಮಾರ್ರೆ ನೋಡಿ ಇದಕ್ಕೆ ಬಂದು ಮಾತಾಡಬೇಕಲ್ಲ ಅಂತ ಹೇಳಿದಾಗ, ಹೌದಾ ಕೂತ್ಕೊಳ್ಳಿ ನಂಬರ್ ಕೊಡಿ ಅಂತ ಅವ್ರು ನಂಬರ್ ಕೊಡೋದು, ಎಲ್ಲ ರೆಡಿ ಆದಮೇಲೆ ಆ ಫೋನ್ ಎತ್ಕೊಳ್ಳಿ ಅಂತ ನಮ್ಗೆ ಹೇಳೋದು. ಎತ್ತಿ ಅವರು ಬೆಂಗಳೂರಿಂದ ಏನು ಗಣೇಶ್ ಹೌದ್ರಿ ನಿಮಗೊಂದು ಆಯ್ಕೆ ಮಾಡಿದ್ದೇವೆ ಬರ್ತೀರಾ, ಬರೋದಾದ್ರೆ ನೋಡಿ ಬಂದು ಒಂದು ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಲಿಕ್ಕುಂಟು ಮಾತಾಡಲಿಕ್ಕುಂಟು ಅಂತ ಹೇಳಿದ್ರು. ಹಾಗೆ ಹೇಳಿ ಆಯ್ತು ಸರ್ ನಾನು ನಾಳೆಗೆ ಬರ್ತೀನಿ ಸರ್ ಅಂತಂದೆ. ಅನಾಮಿಕಾ ಸ್ಟಾರ್ಟ್ ಆಯಿತು, ಕಾಶಿನಾಥರ ಜೊತೆಗೆ ಇನ್ನಷ್ಟು ಹಲವು ಫಿಲ್ಮ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅನಂತ ನಾವಾಂತರ ಬಹಳ ಒಳ್ಳೆ ಫಿಲ್ಮಲ್ಲಿ ಅಭಿನಯ ಮಾಡಿದಿರಿ, ಮತ್ತು ಸಾಕಷ್ಟು ಫಿಲ್ಮ್ಗಳು ಬಂತು. ಕೆಲವು ನೆನಪು ಮಾಡ್ಕೊಳ್ಳಿ. ನಾನು ನನ್ನ ಹೆಂಡತಿಯಲ್ಲಿ ಕೂಡ ಒಳ್ಳೆ ಪಾತ್ರ ಮಾಡಿದಿರಿ. ಅವಳೇ ನನ್ನ ಹೆಂಡತಿಯಲ್ಲಿ ನನಗೊಂದು ಒಳ್ಳೆ ಪಾತ್ರ ಇತ್ತು. ಬಟ್ ಅದೇ ಸಂದರ್ಭದಲ್ಲಿ ಸಿರ್ಸಿ ಜಾತ್ರೆಯಲ್ಲಿ ನನ್ನ ಜಾದೂ ಕಾರ್ಯಕ್ರಮ ಇತ್ತು. ಈ ಎರಡೂ ಡೇಟ್ಗಳನ್ನು ಹೊಂದಾಣೆ ಮಾಡ್ಕೊಳ್ಳಿಕ್ಕಾಗದೆ, ಸರ್ ನಾನು ನಾಳೆ ಬರಲಿಕ್ಕಾಗಲ್ಲ ಸರ್, ನಾನು ಇಂಥ ತಾರೀಕಿಗೆ ಬರ್ತೀನಿ ಅಂತಂದೆ. ಸರಿ ಯಾವುದಾದ್ರು ದಿವಸ ಬರಬೇಕು ನೀವು ಅಂತ ಹೇಳಿ ಒತ್ತಾಯ ಮಾಡಿದ್ರಿಂದ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ನನಗೆ ಆ್ಯಕ್ಚುಲಿ ಕಾಶಿನಾಥ್ರವರ ತಮ್ಮನ ಯಾವುದೊಂದು ಪಾತ್ರಕ್ಕಿತ್ತು. ಅಲ್ಲಿ ಹೋದರೆ ನಾನು ಬರೋದು ಹೆಚ್ಚು ಕಡಿಮೆ ಆಗಿರೋದ್ರಿಂದ ಒಂದು ಮದುಮಗನ ಪಾತ್ರ ನನಗೆ ಸಿಕ್ತು. ಭವ್ಯನ ಜೊತೆ ನನ್ನ ಮದುವೆ ಫಿಕ್ಸ್ ಆಗುತ್ತೆ. ನಾನು ಮದುವೆ ಇನ್ವಿಟೇಷನನ್ನು ಕೊಡಲಿಕ್ಕೆ ಕಾಶಿನಾಥ್ರ ಮನೆಗೆ ಹೋಗ್ತೀನಿ. ಅವ್ರು ನನ್ನ ಸ್ನೇಹಿತರಾಗಿರ್ತಾರೆ. ಇನ್ವಿಟೇಷನ್ ಕೊಡ್ತೀನಿ. ಕೊಟ್ಟಾಗ ನೋಡ್ತಾರೆ, ಓ ಮದುವೆನೋ ಎಷ್ಟು ಬೇಗ ಮಾಡ್ಕೋತೀಯ, ಎಷ್ಟು ತೊಗೊಂಡ್ಯೋ ಅಂತ ಕೇಳ್ತಾರೆ. ಹೋಗೋ ಒಂದು 50,000 ಕ್ಯಾಶು, ವಾಚು ಊಚು ಉಂಗುರ ಎಲ್ಲ ಮಾಮೂಲಿ. ಹೋದೇನೋ ಅಷ್ಟು ಬೆಲೆ ಬಾಳ್ತೇನೋ ನೀನು ಅಂತ ಅವ್ರು ಕೇಳ್ತಾರೆ. ಹೋಗಲ್ಲೋ ಅಷ್ಟು ಬೆಲೆ ನನಗಲ್ಲೋ, ಇದೇ ನನ್ನ ಮೀಸೆಗೆ ಅಂತ ಅಂತೀನಿ ನಾನು. ಕಟ್ ಮಾಡಿದ್ರೆ ಒಂದು ಹಾಡು ಶುರುವಾಗುತ್ತೆ, ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪ ಡಿಮಾಂಡು ಅಂತ. ಅದು ಇದೇ ಮೀಸೆಗೆ ಅವಳೇ ನನ್ನ ಹೆಂಡತಿಯಲ್ಲಿ ಕಾಶಿನಾಥ್ ನನ್ನ ಮೀಸೆ ನೋಡಿ ಹಾಡುವಂಥ ಹಾಡಾಗಿತ್ತು. ಕೊನೆಗೆ ವರದಕ್ಷಿಣೆ ಅವ್ರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮದುವೆ ಮುರಿದು ನಾನು ಮದುವೆ ಮಂಟಪದಿಂದ ಎದ್ದು ಹೋಗುವಂಥ ದೃಶ್ಯ. ಹೌದು, ಅನಂತ ನಾವಾಂತರ, ಮನ್ಮಥರಾಜ, ಸ್ವಾತಿ ಮೊದಲಾದ 15 ಫಿಲ್ಮಲ್ಲಿ ಅಭಿನಯ ಮಾಡಿದ್ದೀನಿ. ಮತ್ತೆ ನಿಮ್ಮ ಪ್ಯಾಷನ್ ಜಾದೂಗೆ ಬಂದ್ರಿ. ಜಾದು ಅದರಲ್ಲಿ ನಮ್ಮ ಲೈವ್ ಆಗಿ ಪ್ರೇಕ್ಷಕರ ಜೊತೆಗೆ ಒಂದು ಒಳ್ಳೆ ಸಂವಹನ ಸಿಗ್ತದೆ. ಸಿನಿಮಾದಲ್ಲಿ ನಾವು ಕ್ಯಾಮರಾದ ಮುಂದೆ ಮಾಡ್ತಾ ಖ್ಯಾತಿ ಸಿಗ್ಬೋದು ಬಿಟ್ಟರೆ, ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಕಾಡ್ತಾ ಇದ್ದಿದ್ದು, ನಾನು ಸುಮಾರು 10 ವರ್ಷಗಳ ಕಾಲ ಆರ್ಕೆಸ್ಟ್ರಾ ಅಂಥೇಳಿಯೋ, ನಾಟಕ ಅಂಥೇಳಿಯೋ, ಜನರ ಜೊತೆ ಜಾದು ಅಂಥೇಳಿಯೋ ಓಡಾಡ್ಕೊಂಡು ಕಾರ್ಯಕ್ರಮ ಆದಮೇಲೆ, ಕಾರ್ಯಕ್ರಮದ ಮೊದಲು ಜನರ ಜೊತೆಗೆ ಆ ಸಂವಹನ ಇದೆಯಲ್ಲ, ಒಂದು ಮೌಲ್ಯಗಳನ್ನು ಇಟ್ಕೊಂಡು, ಪ್ರೀತಿಯಿಂದ ಇಟ್ಕೊಂಡು, ಭಾಳ ಬಾಂಧವ್ಯವನ್ನು ಇಟ್ಕೊಂಡು, ಕೊನೆಗೂ ನಮ್ಮದು ಕಾರ್ಯಕ್ರಮದ ಮೇಲೆ ಎಷ್ಟೋ ವರ್ಷದ ಮೇಲೆ ನಮ್ಮ ಸಂಪರ್ಕ ಉಳ್ಕೊಳ್ಳುತ್ತೆ. ಹಾಗಾಗಿ ಆ ಜಾದುವಿನ ಕಡೆಗೆ ಹೆಚ್ಚು ಒಲಿತಾ ಬಂದೆ. ಸಿನಿಮಾ ಕರೆದ್ರೂ ಹೋಗ್ತಿದ್ದೆ. ಸಿನಿಮಾವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿಲ್ಲ, ಜಾದುವನ್ನು ತುಂಬ ಬಿಡಲೂ ಇಲ್ಲ. ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಜಾದು ಶೋವನ್ನು ಮುಂದುವರಿಸ್ತಾ ಬಂದೆ. ಹಾಗೆ ಕೆಲವು ಕಡೆಯಲ್ಲಿ ಜಾದು ಆದ ಮೇಲೆ ಒಂದಿಷ್ಟು ಮಾತೆಯರು ನನಗೋಸ್ಕರ ಕಾಯ್ತಾ ನಿಂತ್ಕೊಳ್ತಿದ್ರು. ಗಣೇಶರೇ ತುಂಬ ಚೆಂದ ಮಾಡ್ತೀರಿ, ನನ್ನ ಮಗನಿಗೆ ಒಂದು ಜಾದು ಅಂದರೆ ಭಾಳ ಇಷ್ಟ, ಅವನಿಗೊಂದು ಜಾದು ಕಲಿಸ್ಕೊಡ್ಬೋದಾ ಅಂಥೇಳಿ. ಇದು ನನಗೆ ಕ್ರಮೇಣ ಎಲ್ಲ ಕಾರ್ಯಕ್ರಮಗಳಾದಮೇಲೂ ನನಗದು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಆ ಸಂದರ್ಭದಲ್ಲಿ ಹುಟ್ಟುಕೊಂಡಿದ್ದೇ ನನ್ನ ಜಾದು ತರಬೇತಿ ಶಿಬಿರಗಳು. ಅಲ್ಲಿ ತರಬೇತಿ ಶಿಬಿರಗಳು ಅಂತ ಹೇಗೆ ಮಾಡೋದು ಅಂತ ನೋಡಿದಾಗ, ಕೊನೆಗೆ ಐಟಮ್ ಕೊಡಬೇಕು, ಅವ್ರಿಗೆ ಮ್ಯಾಜಿಕ್ ಹೇಳ್ಕೊಡ್ಬೇಕು. ಆ ಹೇಳ್ಕೊಡೋದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕಡೆಗೆ ಉದಯ್ ಜಾದೂಗಾರರ ಪರಿಚಯ ಆಯಿತು. ಅವರು ಆವಾಗ ಒಂದು ಇಂಡಸ್ಟ್ರಿ ಓಪನ್ ಮಾಡಿದರು, ಮ್ಯಾಜಿಕ್ ಆಟಿಕೆಗಳನ್ನು ತಯಾರು ಮಾಡುವಂಥದ್ದು. ಅವರ ಜೊತೆಗೆ ಮಾತುಕತೆ ಆಡಿ ಅವರ ಆಟಿಕೆಗಳನ್ನು ತಂದು ನಾನು ಇಲ್ಲೆಲ್ಲ ಶಾಲೆಗಳಿಗೆ ಪ್ರಾರಂಭ ಮಾಡಿದೆ. ಜಾದು ತರಬೇತಿ ಶಿಬಿರ ಅಂಥೇಳಿ ಮಾಡಿ ಸುಮಾರು ಅದರಲ್ಲೂ ಕೂಡ ಒಂದು 70-80 ಶಾಲೆ, ನಮ್ಮ ಉಡುಪಿ ಜಿಲ್ಲೆಯ ಬಹುತೇಕ ಶಾಲೆಗಳಿಗೆ ಆ ಟೈಮಲ್ಲಿ ಹೋಗಿದ್ದೀನಿ. ₹5 ಕೊಟ್ಟರೆ 3 ಮ್ಯಾಜಿಕನ್ನು ಹೇಳ್ಕೊಡೋದು, ಅದರ ರಹಸ್ಯ ಹೇಳ್ಕೊಡೋದು ಮತ್ತು ಐಟಮನ್ನು ಅವ್ರಿಗೆ ಕೊಡೋದು. ಇದು ನನಗೆ ಒಂದು ಮಕ್ಕಳಿಗೆ ಏನೋ ಒಂದು ಕಲಿಸಿಕೊಟ್ಟ ತೃಪ್ತಿ. ನಮಗೆ ಆದಾಯ ಅನ್ನೋದಕ್ಕಿಂತಲೂ, ವ್ಯವಹಾರ ಅನ್ನೋದಕ್ಕಿಂತಲೂ ಜಾದುವಿನ ಆಸಕ್ತಿ, ಜಾದುವಿನ ಕುತೂಹಲ ಬಾಲ್ಯದಲ್ಲಿ ಇರುತ್ತಲ್ಲ, ಅವ್ರ ಒದ್ದಾಟ ನಾನು ಅನುಭವಿಸಿದ್ದೀನಿ. ಆ ಕಾರಣಕ್ಕಾಗಿ ಒಂದಿಷ್ಟು ಶಾಲೆಗೆ ಹೋಗಿ ಅವರನ್ನು ಆ ಮನಸ್ಸನ್ನು ತಣಿಸೋಣ ಅಂತ ಗೊತ್ತಾಯಿತು. ಇದೇ ಮಾಡ್ತಾ ಉದಯರಿಂದ ಒಂದು ಆಹ್ವಾನ ಬಂತು. ನನ್ನ ಇನ್ನೊಂದು ಮಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮಗಳೆಲ್ಲ ಸಿಗ್ತಾಯಿದೆ, ಎಲ್ಲ ಹೌದು, ಆರ್ಥಿಕವಾಗಿ ಎಲ್ಲೂ ನನಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವನು ಸಿನಿಮಾ ಇರ್ಬೋದು, ಇದಿರ್ಬೋದು, ಅದೊಂದು ಫ್ಯಾಷನ್. ನೀವು ಹೇಳಿದಾಗೆ ಫ್ಯಾಷನ್ನಾಗಿ ನಾನು ಹೋಗ್ತಾ ಇದ್ದೇನೆ ಅನ್ನೋ ತೃಪ್ತಿ ಬಿಟ್ಟರೆ ಕಿಶೆ ಬೇಕಲ್ಲ. ನೀವು ಏನೇ ಗೆಲುವನ್ನು ನೋಡಿಕೊಳ್ಳಿ, ಸಾರ್ವಜನಿಕವಾಗಿ ನಮ್ಮನ್ನು ಉತ್ಸವ ಮೂರ್ತಿಗಳಾಗಿ ನೋಡ್ತಾರೆ, ಆದರೆ ಮನೆಗೆ ಬಂದು ಪುನಃ ನಮ್ಮ ಮನೆಯವರನ್ನು ಗೆಲ್ಲೋದಷ್ಟು ಸುಲಭ ಅಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಜನರನ್ನು ಗೆಲ್ಲಬೋದು ಸರ್, ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೆಂಡತಿಯನ್ನು, ಅಕ್ಕ ತಂಗಿಯರನ್ನು, ನಮ್ಮ ಮಕ್ಕಳನ್ನು ಗೆಲ್ಲೋದು ಕಷ್ಟ ಆಗುತ್ತೆ. ಹಾಗಾಗಿ ಆರ್ಥಿಕವಾಗಲೂ ಗೆಲ್ಲಬೇಕು, ಖಾಸಗಿಯಾಗಲೂ ನನಗೊಂದು ಬದುಕನ್ನು ನೋಡ್ಕೋಬೇಕು ಅಂತ ನನಗೆ ಆರಂಭ ಆಗಿದ್ದು ಆ ಕಾರಣಕ್ಕಾಗಿ. ಜಾದು ಕಾರ್ಯಕ್ರಮದಲ್ಲೂ ಕೂಡ ಒಂದು ನೋವನ್ನು ನಾನು ಹೇಳ್ಕೊಳ್ಳಿಕ್ಕೆ, ಬಹಳ ನೋವು ಅನ್ನೋದಕ್ಕಿಂತಲೂ ಒಂದು ಘಟನೆಯನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2 ತಿಂಗಳುಗಳ ಕಾಲ ಕಾರ್ಯಕ್ರಮ ಇರಲಿಲ್ಲ, ಕಾರ್ಯಕ್ರಮವೇ ಇಲ್ಲ. ಮನೇಲಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮನೇಲಿ ಅಂದರೆ ಕಾರ್ಯಕ್ರಮ ಇಲ್ಲ ಅಂತೇಳಿ ಮನೇಲಿ ಏನು ತೊಂದರೆ ಅಂತಲ್ಲ, ಬಟ್ ಹೇಳಬೇಕು. ಸುಮಾರು 2 ತಿಂಗಳ ಮೇಲೆ ಒಂದು ಆಹ್ವಾನ ಬಂತು, ಹೀಗೆ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂಥೇಳಿ. ಅವರು ನಮ್ಮವರೇ ಆಗಿರೋದ್ರಿಂದ ನಾನು ಅವ್ರ ಹತ್ರ ಹಣದ ಬಗ್ಗೆ ಏನೂ ಹೇಳಿರಲಿಲ್ಲ. ಸುಮ್ಮನೆ ಪ್ರೀತಿಯಿಂದ ಆಯಿತು ಬರ್ತೀನಿ ಅಂತ ಹೇಳಿದೆ. ಸರಿ, ಕಾರ್ಯಕ್ರಮ ಇರಿದ್ದದ್ದು ಬೆಂಗಳೂರಿನಲ್ಲಿ. ಬಟ್ ಬೆಂಗಳೂರಿಗೆ ಹೋಗೋದು ಹೇಗೆ?
ಸರಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಯಾರಾದ್ರೂ ಜೊತೆಲಿ ಮಾಡಿಕೊಂಡು ಸುಮಾರು ಒಂದು 600 ರೂಪಾಯಿ ನೋಟ್ ಮಾಡಿಕೊಂಡು ಬೆಂಗಳೂರಿಗೆ ಹೋದೆ. 2 ಕೈಲಿ 2 ಸೂಟ್ ಕೇಸ್ ತೊಗೊಂಡು ಹೋಗಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟೆ. ಸರಿ ಕಾರ್ಯಕ್ರಮ ಕೊಟ್ಟಾದಮೇಲೆ ಏನೋ ಧನ್ಯವಾದ ಕೊಡುವಾಗ ಕೊಡ್ಬೋದು ಅಂತ ಅಂದ್ಕೊಂಡೆ. ಧನ್ಯವಾದ ಮುಗೀತು. ಸರಿ ಇನ್ನು ಹೋಗಿ ಬಸ್ ಹತ್ತುವಾಗಲೂ ಅಥವಾ ನಾನು ಪುನಃ ವಾಪಸ್ ಬರುವಾಗ ಕವರ್ ಕಿಸೆಯಲ್ಲಿ ಹಾಕುವ ಅಭ್ಯಾಸ ಕೆಲವರಿಗಿದೆ, ಹಾಗೆ ಮಾಡ್ತಾರೆ ಅಂತ ಕೊಂಡ್ಕೊಂಡೆ. ಅದೂ ಇಲ್ಲ. ಕೊನೆಗೆ ಧನ್ಯವಾದ ಕೊಡುವಾಗ ಅವರೊಂದು ನನಗೊಂದು ಸ್ಮರಣಿಕೆ ಕೊಟ್ಟಿದ್ದರು. ಹಾಂ, ಅದರಲ್ಲೇನೋ ಒಂದು ಕವರ್ಗಿರಿ ಇರ್ಬೋದು ಅಂತ ಹೇಳಿ ಆ ಕವರ್ ಹಾಗೆ ಇರ್ಬೋದು ಅಂತ ಎಂಡಿಸ್ಕೊಂಡು ಬಂದು ಬಸ್ ಹತ್ತಿದೆ. 2 ಬ್ಯಾಗನ್ನು ಬಸ್ಸಲ್ಲಿ ಇಟ್ಟೆ. ರಾತ್ರಿ ಇಡೀ ಅದೇ ಚಿಂತೆ, ಎಷ್ಟೊತ್ತಿಗೆ ಕೊಟ್ಟಿರ್ಬೋದು, ಅದ್ರಲ್ಲಿ ಕೊಟ್ಟಿರ್ಬೋದಾ, ಇದರಲ್ಲಿ ಕೊಟ್ಟಿರ್ಬೋದಾ ಅಂತ ನಿಧಾನಕ್ಕೆ ಅವ್ರು ಕೊಟ್ಟ ಸ್ಮರಣಿಕೆಯ ಡಬ್ಬ ತೆಗೆದೆ, ಓಪನ್ ಮಾಡಿದೆ, ಹೀಗೆ ಹೊರಗೆ ತೆಗೆದೆ, ನೋಡ್ತೇನೆ ಕವರ್ ಹೀಗೆ ಮಾಡ್ತೇನೆ, ಏನಿಲ್ಲ, ಒಂದು ಗಡಿಯಾರ ಕೈಯಲ್ಲಿದೆ. ನನ್ನ ಸಮಯ ಸರಿ ಇಲ್ಲ, ಬಟ್ ಆ ಸಂದರ್ಭದಲ್ಲಿ ನನ್ನ ಕೈಯಲ್ಲೊಂದು ಸಮಯ ಗಡಿಯಾರ ಸಿಕ್ಕಿತ್ತು. ಬಸ್ಸಿನ ಟಿಕೆಟ್ನ ಹಣ ಇತ್ತು ವಾಪಸ್ ಬರಲಿಕ್ಕೆ, ಯಾಕೆ ತಗೊಂಡೋಗಿ ಸಾಲ ತಗೊಂಡೋಗಿದ್ನಲ್ಲ. ಹಾಗೆ ಬಂದು ಅದನ್ನು ಹಾಗೆ ಇಟ್ಟು ಬಂದು ಉಪ್ಪುಂದದ ಬಸ್ಸಲ್ಲಿ 2 ಭಾರವಾದ ಸೂಟ್ಕೇಸ್ಗಳನ್ನು ಇಟ್ಟು ಕೆಳಗೆ ಇಳಿತೇನೆ. ಒಬ್ಬ ಗಣೇಶಣ್ಣ ನಿಮ್ಮ ಹೆಂಡತಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ, ನಿಮ್ಮ ಹೆಂಡತಿ ಹೆಣ್ಣು ಮಗು ಅಂತ ಹೇಳಿದ್ದಾನೆ. ಇಂತಹ ಘಟನೆ ನನ್ನ ಬದುಕಿನಲ್ಲಿ ನನಗೆ ಏನು ಕಲಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಸಾರ್ವಜನಿಕ ಬದುಕಿನ ಜೊತೆಗೆ ಖಾಸಗಿ ಬದುಕಿನ ಗೆಲ್ಲುವ ಆಸೆ ಇಟ್ಕೊಂಡ್ರೂ ಕೂಡ ಇಂತಹ ಘಟನೆಗಳು ದಾಟಿದ್ದಾಗಲೇ ನಾನು ಪರ್ಫೆಕ್ಟ್ ಆಗಲಿಕ್ಕಾಯಿತು. ಆರಂಭದಿಂದಲೂ ಎಲ್ಲ ಸುಖಗಳನ್ನು ನಾನು ಅನುಭವಿಸ್ತಾ ಬಂದಿದ್ದರೆ ಬಹುಶಃ ಒಳಗಿನ ಆಂತರ್ಯ ಆ ರೀತಿ ಕರಗ್ತಾ ಇರಲಿಲ್ಲ. ಇವತ್ತು ಅತ್ಯಂತ ಖುಷಿ ಪಡೋದು ಯಾಕಂದರೆ ಎಲ್ಲವನ್ನು ದಾಟಿರೋದ್ರಿಂದ. ಒಂದು ಸಣ್ಣ ಖುಷಿ ನನಗೆ ಭಾವುಕನಾಗಿಬಿಡುತ್ತೆ, ಒಂದು ಸಣ್ಣ ಖುಷಿ ನನಗೆ ಅದ್ಭುತ ಲೋಕ ತೆರೆದು ಕೊಡುತ್ತೆ. ಅದಕ್ಕೆ ಕಾರಣ ಎಲ್ಲ ಇಂಥ ತಿರುವುಗಳು ನನಗೆ ಬಂದಿರೋದ್ರಿಂದ ಸರ್. 3000 ಜಾದೂ ಪ್ರದರ್ಶನಗಳು ಮಾಡಿರ್ತಕ್ಕಂತಹ ಒಬ್ಬರೇ ಕಲಾವಿದ ನೀವು. 40 ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಜಾದೂ ಪ್ರದರ್ಶನ ಮಾಡ್ತಾ ಸಿಗುವಂಥ ಖುಷಿ, ನಿಮ್ಮ ಪ್ರಕಾರ ಜಾದೂ ಅಂದರೆ ಹೇಗೆ ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡ ಒಂದು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ ಒಂದು ಹೀಗೆ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ನಿಮ್ಮನ್ನು ನಾನು ಮೋಸ ಮಾಡ್ತಾ ಇದ್ದೇನೆ, ಮೋಸ ಮಾಡಿಯೂ ಕೂಡ ನೀವು ಖುಷಿ ಪಡ್ತೀರಿ, ನಾನು ಖುಷಿ ಪಡ್ತೇನೆ. ನಿಮ್ಮನ್ನು ಮೋಸ ಮಾಡೋದು ನಿಮ್ಮನ್ನು ರಂಜಿಸಲಿಕ್ಕೆ. ನಾನು ಇಲ್ಲಿ ಏನೋ ಇದೆ ಅಂತ ಹೇಳ್ತೇನೆ, ಇಲ್ಲಿ ಇರಲ್ಲ, ಬಟ್ ನೀವು ಇದೆ ಅಂತ ಭಾವಿಸ್ತೀರಿ. ಈ ಚಳಕ, ಈ ಒಂದು ಭ್ರಮೆಯನ್ನು ಸೃಷ್ಟಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಇನ್ನೂ ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನಾನು ನಿಮ್ಮನ್ನು ಮಂಗ ಮಾಡ್ತಾ ಇದ್ದೀನಿ ಅಂತ, ಕಣ್ಕಟ್ಟು ಮಾಡುವಂಥದ್ದು ಅಂತ. ಆದರೆ ಅದರಲ್ಲಿ ಅದ್ಭುತವಾದಂಥ ವಿಜ್ಞಾನ ಇದೆ, ಅದ್ಭುತವಾದಂಥ ಒಂದು ವಿಶೇಷವಾದಂಥ ಗ್ರಹಿಕೆಯ ಶಕ್ತಿ ಜಾದುವಿನಲ್ಲಿದೆ. ನೀವು ಜಾದೂ ತರಬೇತಿಯನ್ನು ಪಡೆದು ಜಾದೂಗಾರನ ಆಗಬೇಕು ಅಂತಿದ್ದರೆ ಅದು 1-2 ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರದ ಅನುಭವ ನಿಮಗಿದ್ದಾಗ ಒಬ್ಬ ಖ್ಯಾತ ಜಾದೂಗಾರನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನನಗನ್ನಿಸುತ್ತೆ ಇವತ್ತಿನ ಈ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗಡಿಬಿಡಿ. ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಿ, ಕಾರಲ್ಲಿ ಹೋಗ್ತಾ ಇರ್ತೀರಿ, ಡ್ರೈವಿಂಗ್ ಮಾಡ್ತಾ ಇರ್ತೀರಿ, ಇನ್ನೇನೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ, ಮೊಬೈಲ್ ಬರುತ್ತೆ, ಮೊಬೈಲಲ್ಲಿ ಮಾತಾಡ್ತಾ ಇರ್ತೀರಿ. ಇದೆಲ್ಲ ಒಂದೇ ಕಾಲದಲ್ಲಿ 5-6 ಕಡೆಯಲ್ಲೇ ನೀವು ಗ್ರಹಿಸಬೇಕಾಗತ್ತೆ, 5-6 ಕಡೆಯಲ್ಲಿ ನಿಮ್ಮ ಗಮನವನ್ನು ಹರಿಸಬೇಕಾಗತ್ತಲ್ಲ. ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತಿದ್ದರೆ ಜಾದೂ ಕಲೆಯಲ್ಲಿ ಇದೆಲ್ಲವೂ ಇದೆ. ನಾವು ಜಾದೂ ಮಾಡುವಾಗ ಪ್ರೇಕ್ಷಕರನ್ನು ನೋಡ್ತೇವೆ, ನಮ್ಮ ಸಹಾಯಕರು ನಮಗೆ ತಂದು ಕೊಟ್ಟಂಥ ಕಳ್ಳಾಟಿಗೆ ಕೆಲವು ಐಟಮ್ಗಳಿರ್ತವೆ, ಅದನ್ನು ಹೇಗೆ ತೆಗೆದುಕೊಳ್ಳೋದು, ನಾವು ಇಲ್ಲಿಂದ ಏನೋ ಕದಿಯೋದು ಹೇಗೆ, ಅಲ್ಲಿಂದ ಜನರನ್ನು ನೋಡದೆ ಈ ಸಂಗೀತವನ್ನು ಆಲಿಸ್ತಾ ಹೇಗೆ ಪ್ರೆಸೆಂಟ್ ಮಾಡೋದು, ಇದೆಲ್ಲ ಕಲಿಯೋದಿದೆಯಲ್ಲ, ಇದು ಇವತ್ತಿನ ಯುಗಕ್ಕೆ 100%, ಇವತ್ತು 100ಕ್ಕೆ 100 ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಜಾದೂ ತಂತ್ರಗಾರಿಕೆ ಇದೆ. ಓಡಿ ಬಸ್ ಹತ್ತುತ್ತೇವೆ, ಆ ಸೀಟ್ ಇಲ್ಲದೇ ಕೂಡ ಅಡ್ಜಸ್ಟ್ ಮಾಡಿ ನಿಂತ್ಕೊಂಡು ಒಂದು ಕೆಲ ಬ್ಯಾಗ್ ಇಟ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಆ ಬಸ್ಸಲ್ಲಿ ಮತ್ತೆ ಇಳಿತೇವಲ್ಲ, ಇದೆಲ್ಲವೂ ಜಾದೂಗಾರಿಕೆಯ ಮೂಲ ತತ್ವ ಸರ್. ಇವತ್ತೆಲ್ಲರಿಗೂ ನಾನು ಹೇಳೋದು, ಇವತ್ತಿನ ಯುಗದಲ್ಲಿ ಜಾದೂವನ್ನು ಕಲೀಲಿಕ್ಕೆ ಬಹಳ ಸುಲಭ. ಕಂಪ್ಯೂಟರ್ ಹಿಡ್ಕೊಂಡ್ರೆ ಟಕ್ ಅಂತ ನೀವು ಎಷ್ಟು ಬೇಗ ಎಲ್ಲ ಕ್ಷೇತ್ರಗಳು ಓಡಾಡ್ಬಿಡ್ತೀರಿ ನೋಡಿ. ಇದೆಲ್ಲ ತಂತ್ರಗಾರಿಕೆ ಆ ಕಾಲದಲ್ಲಿ ಜಾದೂಗಾರನಿಗೆ ಮಾತ್ರ ಇರ್ತಿತ್ತು. ಇವತ್ತು ಬಹುತೇಕ ಜನರಿಗೂ ಕೈಯಲ್ಲಿ ಅತ್ಯಂತ ಚಳಕದ ಶಕ್ತಿ, ಆ ಗ್ರಹಿಕಾ ಶಕ್ತಿ, ಸೂಕ್ಷ್ಮತೆ ಎಲ್ಲವೂ ರೂಢಿಯಾಗಿದೆ. ಹೌದು. ಅಂತಾರಾಷ್ಟ್ರೀಯ ಪ್ರವಾಸಗಳಲ್ಲಿ ಜಾದೂ ಪ್ರದರ್ಶನ ಒಂದು ರೋಚಕವಾಗಿರ್ತಕ್ಕಂಥ ಅನುಭವ. ಅದರ ಬಗ್ಗೆ ಪುಸ್ತಕವನ್ನು ಸಾಲು ಬರಲಿಕ್ಕೆ ನಿಮಗೆ ಸಾಧ್ಯ ಆಯಿತು. 1-2 ಅನುಭವ ಹೇಳ್ಕೊಳ್ಳಿ ಸರ್ ಅಂತ ಹೇಳಿ. ವಿದೇಶದ ಅನುಭವ. ನನಗೆ 40 ದೇಶಕ್ಕೆ ಹೋಗಿದ್ದೀರಿ. ವಿದೇಶಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿದ್ದು ಅನ್ನೋದು ಒಂದು ನೆನಪು ಮಾಡ್ಕೊಳ್ತೇನೆ. ನಾನು ಆವಾಗ ಹೇಳಿದೆ, ಜಾದೂ ತರಬೇತಿ ಶಿಬಿರಕ್ಕಾಗಿ ಮಕ್ಕಳೆಲ್ಲ ಸೇರ್ತಾ ಇದ್ದರು. ಹಾಗೆ ಗೋವಾದಲ್ಲಿ ಒಂದು ಸಾರ್ವಜನಿಕವಾಗಿ ಮಕ್ಕಳು ಸೇರ್ತಾರೆ, ಅಲ್ಲಿ ಒಂದಿಷ್ಟು ನಾವು ಮ್ಯಾಜಿಕ್ ಆಟಿಕೆಗಳನ್ನು ಮಾರಲಿಕ್ಕೆ ಸಾಧ್ಯ ಇದೆ ಅಂತ ಉದಯರು ಹೇಳಿದಾಗ ಅವ್ರ ಜೊತೆಗೆ ಗೋವಾಕ್ಕೆ ಹೋಗಿದ್ದೆ. ಹಾಗೆ ಗೋವಾದಲ್ಲಿ ಆಟಿಕೆಗಳನ್ನು ಮಾರ್ತಾ ಅಲ್ಲಿದ್ದ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋದೆ, ಮಹಾರಾಷ್ಟ್ರದಿಂದ ಪಂಜಾಬ್ಗೆ ಹೋದೆ, ದೆಹಲಿಗೆ ಹೋದೆ, ಜೊತೆಗೆ ಪಂಜಾಬ್ನಲ್ಲಂತೂ 2 ತಿಂಗಳಿದ್ದೆ ಲುಧಿಯಾನದಲ್ಲಿ, ಅಲ್ಲಿಂದ ಕಲ್ಕತ್ತಾಗೆ ಬಂದೆ. ಹೀಗೆಲ್ಲ ಕಡೆಯಲ್ಲೂ ಎಕ್ಸಿಬಿಷನ್, ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಜನರಲ್ಲಿ ಮಕ್ಕಳನ್ನು ಕರೆದು ಅವರಿಗೆ ಮ್ಯಾಜಿಕ್ ತೋರಿಸಿ ಆಟಿಕೆಗಳನ್ನು ಮಾರುವಂಥದ್ದು. ಹಾಗೆ ಸುಮಾರು 17 ಬಾರಿ ನಾನು ಸುತ್ತಿದ್ದೇನೆ ಭಾರತವನ್ನು. ಹಾಗೆ ಸುತ್ತಿದಾಗ ನನಗೆ ದೆಹಲಿಯಲ್ಲಿ ಮಸ್ಕತ್ನವರೊಬ್ಬರ ಪರಿಚಯ ಆಯಿತು.
ಅವ್ರು ಹೇಳಿದ್ರು ಇದು ಇಲ್ಲಿ ಮಸ್ಕತ್ನಲ್ಲಿ ಭಾರಿ ಚೆನ್ನಾಗಿ ನಡೀತದೆ, ಅಲ್ಲಿ ಯಾಕೆ ನೀವು ಬರಬಾರ್ದು ಅಂತ. ನಾನು ಉದಯ ಜಾದೂಗರಲ್ಲಿ ಪುನಃ ಪ್ರಶ್ನೆ ಮಾಡಿದೆ, ಸರ್ ಇಬ್ಬರು ಸೇರಿ ಹೋಗೋಣವಾ, ನನಗಂತೂ ಇನ್ನೂ ಚೈತನ್ಯ ಬರಬೇಕಷ್ಟೇ, ನೀವು ಧೈರ್ಯ ಕೊಟ್ಟರೆ ಹೋಗ್ತೀನಿ ಅಂತಂದೆ. ಹಾಗೆ ನಾವಿಬ್ಬರು ಮಸ್ಕತ್ತಿಗೆ ಮೊದಲ ಬಾರಿಗೆ 92ನೇ ಇಸವಿಯ ಡಿಸೆಂಬರ್ ತಿಂಗಳಲ್ಲಿ ನಾವು ಕಾಲಿಟ್ಟವು. ಅಲ್ಲಿಂದ ಮತ್ತೆ ಹಿಂದೆ ತಿರುಗಿ ನೋಡೋ ಪ್ರಸಂಗ ಬರಲಿಲ್ಲ. ಆದರೆ ಅಲ್ಲಿ ಸಮಸ್ಯೆ ಭಾಳ ಇತ್ತು ಮಾತ್ರ. ಮೊದಲಿಗೆ ನಾವು ಮಸ್ಕತ್ತಿಗೆ ಹೋದಾಗ ಒಂದಿಷ್ಟು ಐಟಮ್ಗಳನ್ನು ನಾವು ಬೈ ಏರ್ಶಿಪ್ಪಲ್ಲಿ ಕಳಿಸಿದೆವು, ಮತ್ತು ಒಂದು ಹ್ಯಾಂಡ್ ಬ್ಯಾಗಲ್ಲಿ ಒಂದು ಸ್ವಲ್ಪ ತಗೊಂಡು ಹೋಗಿದ್ದು. ಅಲ್ಲಿ ಸೇರಿದಂಥ ಎಲ್ಲ ಕಸ್ಟಮ್ ಆಫೀಸರ್ಗಳು ಇದೆಲ್ಲ ನಮ್ಮ ಬ್ಯಾಗ್ ಚೆಕ್ ಮಾಡಿದಾಗ ಒಂದಿಷ್ಟು ಪ್ಲಾಸ್ಟಿಕ್ ಐಟಮ್ಗಳಿದ್ದು. ಆವಾಗ ಇದೇನು ಅಂತ ಕೇಳಿದಾಗ ಜಾದು ಅಂತ ಹೇಳ್ಕೊಂಡಾಗ ಅಲ್ಲಿ ಜಾದು ಅಂದರೆ ಹರಾಮ್, ಅಲ್ಲಿ ಜಾದು ಅಂದರೆ ಅದು ಅವರಿಗೆ ನಿಷೇಧ, ಅವ್ರ ಕಾನೂನು ಹೌದು ಮತ್ತು ಧಾರ್ಮಿಕವಾಗಿಯೂ ಅಲ್ಲಿ ನಿಷೇಧ. ಕೊನೆಗೆ ನಮ್ಗೆ ಅದೇನೋ ಜಾದು ಅಂದರೆ ಅದು ಹಾಗೆ ಹೀಗೆ ಅಂಥೇಳಿ ಆ ರಹಸ್ಯಗಳನ್ನೆಲ್ಲ ಹೇಳಿಕೊಟ್ಟ ಮೇಲೆ ಶಬಾಷ್ ಅಂತೇಳಿ ಒಂದು ಲೆಟ್ರ್ ಕೊಟ್ಟರು. ಇದು ಮಕ್ಕಳಿಗೆ ಎಜುಕೇಷನಿಗೆ ಅನುಕೂಲ ಆಗುವಂಥ ಶೈಕ್ಷಣಿಕ ಮೌಲ್ಯವುಳ್ಳದಂತೆಲ್ಲ ಒಂದು ಲೆಟ್ರ್ ಅವ್ರದ್ದು ಸಿಕ್ತು. ಅದನ್ನು ತಗೊಂಡು ಆ ದೇಶಕ್ಕೆ ಎಂಟ್ರಿ ಪಡೆದವ್ರು ನಾವು. ಹೌದು ಸ್ನೇಹಿತರ, ಮಸ್ಕತ್ತಿಗೆ ಹೋಗಿರ್ತಕ್ಕಂಥ ಪ್ರಯಾಣ ಅಲ್ಲಿಗೆ ನಿಲ್ಲಿಲ್ಲ. 40 ದೇಶಕ್ಕೆ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅಂತಾರಾಷ್ಟ್ರೀಯ ವೇದಿಕೆಯವರಿಗೆ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಸಮ್ಮೇಳನದ ವೇದಿಕೆಯಲ್ಲಿ ಕೂಡ ಜಾದು ಮಾಡ್ತಾ ಇವತ್ತು 3000 ಪ್ರದರ್ಶನ ಕೊಟ್ಟಿರ್ತಕ್ಕಂತಹ ಒಬ್ಬರೇ ಕಲಾವಿದನಾಗಿ ಓಂ ಗಣೇಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನಷ್ಟು ಹಂಚಿಕೊಳ್ಳಿ ಬಾಕಿ ಇದೆ. ಅವರ ಪ್ಯಾಷನ್ ಬಗ್ಗೆ ಅವ್ರು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಒಂದು ಬ್ರೇಕ್ ತಗೋತಾ ಇದ್ದೇವೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ ಅಂತಿಮ ಚರಣ ಪ್ರಸಾರ ಆಗ್ತಾ ಇದೆ. ಓಂ ಗಣೇಶ್ ಉಪ್ಪುಂದ ಅವರನ್ನು ಕೆಲವೇ ಮಾತುಗಳಲ್ಲಿ, ಕೆಲವೇ ಶಬ್ದಗಳಲ್ಲಿ, ಕೆಲವೇ ನಿಮಿಷ ಪರಿಚಯ ಮಾಡುವಂತಹ ಭಾಳ ಕಷ್ಟದ ಕೆಲಸ ಇದು. ಜಾದುವನ್ನು ಇವತ್ತು ಒಂದು ಅಂತಾರಾಷ್ಟ್ರೀಯ ಪ್ಯಾಷನ್ ಆಗಿ ಮಾಡಿಕೊಂಡವರು ಪರ್ಯಟನ ಮಾಡಿರ್ತಕ್ಕಂಥದ್ದು, 40 ದೇಶವನ್ನು ಸಂಚಾರ ಮಾಡಿ ಬಂದಿರತಕ್ಕಂಥದ್ದು, ಜಾದೂಗಾರನ ಜರ್ನಿ ಅಂತ ಅದ್ಭುತ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು, ಜೊತೆಗೆ ಶಾಡೋ ಪ್ಲೇ ಅಂತ ಹೇಳುವಂಥ ಅದ್ಭುತ ಕ್ಷೇತ್ರಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಅವರ ಪ್ರಶಸ್ತಿಗಳ ಸಾಲು ಬಹಳ ದೊಡ್ಡದು ಸ್ನೇಹಿತರೆ. ಕೆಲವನ್ನು ಮಾತ್ರ ನಾನು ಓದಿ ಹೇಳ್ತೇನೆ. 83ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಸುಮಾರು 200ಕ್ಕೂ ಜಾಸ್ತಿ ಸನ್ಮಾನ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಏಕಮೇವ ಕಲಾವಿದವರು. ದುಬಾಯಲ್ಲಿ, ಬೈರನ್ನಲ್ಲಿ, ಸಿಂಗಾಪುರದಲ್ಲಿ ಕನ್ನಡ ಸಂಘ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ ಅಂತಾರಾಷ್ಟ್ರೀಯ ಸನ್ಮಾನವನ್ನು ಅವರು ಸ್ವೀಕರಿಸಿದ್ದಾರೆ. ಯಕ್ಷಿಣಿ ರಾಜ್ಯಾಧೀಶ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಅವರಿಗೆ ಶೀರೂರು ಜೇಸಿಸ್ನವರು ಕೊಟ್ಟಿದ್ದಾರೆ. ದ ಗ್ರೇಟ್ ಮ್ಯಾನ್ ಆಫ್ ಶಾಡೋಸ್ ಅಂತ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಕೇರಳ ಜಾದೂ ಸಂಸ್ಥೆ ಕೊಟ್ಟಿದೆ. ಜಾದೂ ರತ್ನ ಬಿರುದನ್ನವರಿಗೆ ಭಟ್ಕಳದಲ್ಲಿ ಉತ್ತರಾಖಂಡ ರಾಜ್ಯ ಸಮಿತಿಯವರು ಕೊಟ್ಟಿದ್ದಾರೆ. ಅತ್ಯುತ್ತಮ ಯುವಜನ ರಾಷ್ಟ್ರ ಪ್ರಶಸ್ತಿಯವರಿಗೆ ಜೆಸಿಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಕಲಾ ಸೌರಭ ಪ್ರಶಸ್ತಿಯವರಿಗೆ ಉಡುಪಿ ಜಿಲ್ಲಾ ಸಾಧಕರಾಗಿ ಮೂಡಿ ಬಂದಿದ್ದಾರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಸಾಧನಾಶ್ರೀ ಪ್ರಶಸ್ತಿ ಬಂದಿದೆ. ಕೃಷ್ಣಾನುಗ್ರಹ ಪ್ರಶಸ್ತಿ ಬಂದಿದೆ. ಕಲಾವೈಭವ ಪ್ರಶಸ್ತಿ ಬಂದಿದೆ. ಮಿನುಗು ನಕ್ಷತ್ರ ರಾಮ್ ಗೋಪಾಲ್ ಪ್ರಶಸ್ತಿ ಬಂದಿದೆ. ಸಾಂಸ್ಕೃತಿಕ ಕಂಠೀರವ ಬಿರುದು ಸನ್ಮಾನ ಬಂಡಾಕಾಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಯವರಿಗೆ ಸಿಕ್ಕಿದೆ. ಡಾಕ್ಟರ್ ಶಿವರಾಮ್ಕರ ಸದ್ಭಾವನಾ ಪ್ರಶಸ್ತಿ ಅವರಿಗೆ ಜಾದೂಗಾರನಿಗೆ ಬೆಂಗಳೂರಿನಲ್ಲಿ ಸಿಕ್ಕಿದೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಅವರಿಗೆ ಸಾಧಕರ ಸನ್ಮಾನ ಪ್ರಶಸ್ತಿಗಳು ಸಿಕ್ಕಿದೆ. ಕಡಲೋತ್ಸವ ಪುರಸ್ಕಾರ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಕೊಂಕಣಿ ವಿಭೂಷಣ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಕೂಡ ಅವರು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಒಬ್ಬ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದನ್ನು ಭಾಳ ವಿಶೇಷವಾಗಿ ಸ್ಮರಿಸ್ಕೊಳ್ತೇನೆ. ಸಾವಿರ ಪ್ರಶಸ್ತಿಗಳಿದೆ ಸ್ನೇಹಿತರೆ. ಜರ್ನಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಸರ್, ಜಾದೂಗಾರನ ಜರ್ನಿ ಬಗ್ಗೆ ಮಾತ್ರ ಹೇಳಿ ಸರ್. ಶಾಡೋ ಪ್ಲೇ ಸೇರಿಸ್ಕೊಂಡು. ಶಾಡೋ ಪ್ಲೇ ಅದು ಭಾಳ ನಿಮಗೆ ಖರ್ಚಿಲ್ಲದೆ ಮನೆಯಲ್ಲಿ ಒಂದು ನಿಮ್ಮ ಏಕತಾನತೆಯಿಂದ ಹೊರಗೆ ಬರಲಿಕ್ಕೆ ಅದ್ಭುತವಾದ ಕಲೆ ಶಾಡೋ ಪ್ಲೇ. ಕೇವಲ ಬೆಳಕು ಹಾಗೂ ಗೋಡೆಯ ನಡುವೆ ಬೆರಳನ್ನು ಆಡಿಸಿದಾಗ ಒಂದು ಆಕೃತಿಯನ್ನು ಮೂಡಿ ಆ ಆಕೃತಿಯಲ್ಲಿ ಜೀವ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದ್ಭುತವಾದ ಕಲೆ ಸರ್ ಅದು ನನಗೂ ಕೂಡ ಸಣ್ಣವನಿದ್ದಾಗ ಎಲ್ಲೋ ಒಂದು ಗೋಡೆಯಲ್ಲಿ ಯಾರೋ ಒಂದು ಚಿತ್ರ ಮಾಡ್ತಾರಂತ ಕೇಳಿ ಮನೆಗೆ ಬಂದು ತಪಸ್ಸು ಮಾಡಿದಾಗ ಮಾಡ್ತಿದ್ದೆ. ಬೆರಳಿಗೆ ಭಾಷೆ ಕಲಿಸ್ತಿದ್ದೆ. ಆ ಭಾಷೆ ಬೆರಳು ಬೇರೆ ಬೇರೆ ಆಕಾರಗಳಲ್ಲಿ ಫೋಲ್ಡ್ ಮಾಡಿ ಅಲ್ಲೊಂದು ಆಕಾರಕ್ಕೆ ಬರ್ತಿತ್ತು. ಆ ಆಕಾರ ನೋಡಿದಾಗ ಇದು ಗಿಳಿ ಅಂತ ಅನ್ನಿಸ್ತಿತ್ತು. ಒಂದು ಚಿತ್ರಕಲೆಯ ಅನುಭವ ಬೇಕು ಮತ್ತು ಹೊರಗಿಂದ ಅಧ್ಯಯನ ಮಾಡ್ತಕ್ಕಂಥ ಅನುಭವ ಬೇಕು. ಆ ಶಾಡೋ ಪ್ಲೇಯನ್ನು ನಾನು 91ನೇ ಇಸವಿಯಲ್ಲಿ ಕೇರಳದ ಕಲ್ಲಿಕೋಟೆಯಲ್ಲಿ ಪ್ರದರ್ಶನ ಮಾಡಿದ್ದೆ. ಜಾದೂಗಾರರ ಸಮಾವೇಶದಲ್ಲಿ ಜಾದೂಗಾರನಾಗಿ ಇದ್ದು ಜಾದೂಗೆ ಹೊರತಾದ ಒಂದು ಕೈ ಬೆರಳ ಚಿತ್ರಕಲೆಯ ನೆರಳಿನ ಕಲೆಯನ್ನು ಪ್ರದರ್ಶನ ಮಾಡಿದ್ದಕ್ಕಾಗಿ ಅಲ್ಲಿ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ತು. ದಿ ಗ್ರೇಟ್ ಮ್ಯಾನ್ ಆಫ್ ಶಾಡೋ ಅಂತ ನನಗೊಂದು ಹೆಸರನ್ನು, ಬಿರುದನ್ನು ಕೊಟ್ಟು, ಒಂದು ಸ್ಮರಣಿಕೆಯನ್ನು ಕೊಟ್ಟು ನೆರೆದ ಎಲ್ಲ ಜಾದೂಗಾರರು ನನಗೆ ಶಬಾಷ್ಗಿರಿ ಕೊಟ್ಟಿದ್ದರು. ಹಾಗೆ ಅದನ್ನು ಕೊನೆಗೆ ನಾನು ಜಾದುವಿನ ಪ್ರದರ್ಶನಗಳಲ್ಲಿ ಸೇರಿಸ್ಕೊಂಡೆ. ಅದು ಕೂಡ ನನಗೊಂದು ವಿಶೇಷವಾದ ಒಂದು ಗರಿಯನ್ನು ನನಗೆ ಮೂಡಿಸಿಕೊಡ್ತು. ಹೌದು, ನಿಮ್ಮ ಹಾಡುವ ಕಲೆ, ನಾಟಕದ ಕಲೆ, ಬಣ್ಣದ ಕಲೆ ಎಲ್ಲವೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್. ಇದರೆಲ್ಲದರ ಜೊತೆಗೆ ಬರೆಯುವ ಅಭ್ಯಾಸ ನನ್ನ ಕಿಸೆಯಲ್ಲಿತ್ತು. ಯಾವತ್ತೂ ಪೆನ್ನು ನಾನು ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೆ. ಹಾಗೆ ಊರಿಗೆ ಬಂದಾಗೆಲ್ಲ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನಾನು ಕಂಡ ವಿಶೇಷ ಅನುಭವಗಳನ್ನು ನಾನು ಪತ್ರಿಕೆಗಳಲ್ಲಿ ಕೆಲವು ಲೇಖನಗಳ ಮೂಲಕ ಹಂಚಿಕೊಳ್ತಾ ಇದ್ದೆ. ಕೊನೆಗೆ ವರದಿಗಾರನಾಗಿಯೂ ನನಗೆ ಒಂದು ಅವಕಾಶ ಬಂತು. ಮಂಗಳೂರು ಮಿತ್ರ ಇರ್ಬೋದು, ಅಂಕಣ ಬರೀತಿದ್ದೆ, ಅದರಲ್ಲಿ ಹೊಸದಿಗಂತ ಇರ್ಬೋದು. ಇದರಲ್ಲೆಲ್ಲ ವರದಿಗಾರನ ಕೆಲಸ ಮಾಡ್ತಾ ಅಕ್ಷರಕ್ಕೆ ಜೀವ ಕೊಡ್ತಕ್ಕಂಥದ್ದು, ನೋಡಿದ್ದನ್ನು ಅಕ್ಷರ ರೂಪ ಕೊಡುವಂಥದ್ದು ಅಭ್ಯಾಸ ಆಯಿತು. ಹಾಗೆ ನೀವು ಹೇಳಿದಾಗೆ ಜಾದೂಗಾರನ ನನ್ನ ಜರ್ನಿಯನ್ನು ದಾಖಲೆ ಮಾಡಬೇಕು ಅಂತ ಅನಿಸಿ ಕುಂದಪ್ರಭಾ ಪತ್ರಿಕೆಯಲ್ಲಿ ನಾನು ಅಂಕಣ ಆರಂಭ ಮಾಡಿದೆ. ಸುಮಾರು 10-15 ವರ್ಷಗಳಿಂದ ಅದು ಬರಿತಾ ಇದ್ದೇನೆ. ಆ ಅಂಕಣಗಳು ಜನಪ್ರಿಯ ಅಂಕಣ ಅದು.
ಆ ಅಂಕಣಗಳಿಂದ ಆಯ್ದ ಕೆಲವು ಐಟಮ್ಗಳನ್ನು ಹಾಕ್ಕೊಂಡು ನಾನು ಮೊದಲು ಪುಸ್ತಕ ಮಾಡಿದ್ದು ಜಗದೊಳಗಿನ ಜಾದು. ಆಮೇಲೆ ಅದನ್ನೇ ಕೊಂಕಣಿಯಲ್ಲಿ ತನ್ನಿತಶಿ ಅಮ್ಯಶಿ ಅಂತ ಮಾಡಿದೆ. ಆಮೇಲೆ ಇನ್ನೊಂದು ಪುಸ್ತಕ ನೀವು ಹೇಳಿದ್ದು ಜಾದೂಗಾರನ ಜರ್ನಿ. ಇದರಲ್ಲಿ ಸುಮಾರು ಒಂದು 40 ದೇಶದ ಒಂದು 60 ಅನುಭವಗಳನ್ನು ಕಟ್ಟಿ ಅದರಲ್ಲಿ ಕೊಟ್ಟಿದ್ದೇನೆ. ಒಂದೆರಡು ಅನುಭವ ಹೇಳ್ಕೊಳ್ಳಿ ಸರ್, ಒಂದು ಸಾಕು. ಹಾಂ, ಇದರಲ್ಲಿ ನಾನು ಆವಾಗ ನಿಮಗೆ ಖುಷಿ ಕೊಟ್ಟ ಒಂದು ಅನುಭವ. ಖುಷಿ, ದೋಹಾ ಕತಾರ್ ಅಂತ ಒಂದು ಗಲ್ಫ್ನಲ್ಲಿ ಒಂದು ದೇಶ. ಅಲ್ಲಿ ಒಂದು ಕ್ಯಾಂಪ್ ಇದೆ ಅಂತ ಗೊತ್ತಾಯಿತು. ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಮಕ್ಕಳು ಅಲ್ಲಿ ಸೇರ್ತಾರೆ, ಪೋಷಕರು ಸೇರ್ತಾರೆ, ಭಾರಿ ಒಳ್ಳೆ ಕ್ಯಾಂಪ್ ಅದು ಅಂತ ಗೊತ್ತಾಯಿತು. ಇಲ್ಲಿಂದ ನಾನು ಸ್ವಲ್ಪ ಆ ಮಕ್ಕಳು ಎಷ್ಟು ಸೇರ್ಬೋದು ಅಂತ ಅಂದಾಜು ಮಾಡಿ ಮಾಲು ಕಳಿಸಿದೆ. ಎಲ್ಲ ಮ್ಯಾಜಿಕ್ ಟಾಯ್ಸನ್ನು ಮಾಡಿ ಪ್ಯಾಕೆಟ್ ಮಾಡಿ ಕಳಿಸಿದೆ. ಅಲ್ಲಿ ನೋಡಿದ್ರೆ ಯಥಾ ಪ್ರಕಾರ ಮ್ಯಾಜಿಕ್ಕಲ್ಲಿ ಮತ್ತೆ ಹರಾಮ್ ಹೋದ ಎಲ್ಲ ಐಟಮ್ಗಳು ನನಗೆ ವಾಪಸ್ ಕಳಿಸ್ಕೊಡ್ಬೇಕಾಯಿತು. ಬ್ಯಾನ್ ಮಾಡಿದರು. ಅಲ್ಲಿ ಆ ದೇಶಕ್ಕೆ ಆ ಐಟಮ್ಗಳಿಗೆ ಪ್ರವೇಶ ಇಲ್ಲ. ಏನು ಮಾಡ್ತೀರಿ? ಅದನ್ನು ಪುನಃ ದುಬೈಗೆ ಎಕ್ಸ್ಪೋರ್ಟ್ ಮಾಡಿ ಅದೇ ಐಟಮನ್ನು ದುಬೈಲಿ ಮಾರಿ ಪುನಃ ನಾನು ಕತಾರಿಗೆ ಹೋಗಲೇಬೇಕು. ಎಲ್ಲಿ ಪರ್ಸ್ ಕಳೆದು ಹೋಗಿದೆಯೋ ಅಲ್ಲಿ ಹುಡುಕಬೇಕು ಅಂತ ನಾನು ಆ ಒಂಥರ ಛಲವಾದಿ. ಪುನಃ ಕತಾರಿಗೆ ಹೋಗಬೇಕಂತ ಯೋಚನೆ ಮಾಡಿ ಈ ಮ್ಯಾಜಿಕ್ ಟಾಯ್ ಇದ್ದದ್ದನ್ನು ತೆಗೆದು ಎಜುಕೇಷನಲ್ ಟಾಯ್ ಅಂತ ಹೆಸರು ಹಾಕಿ ಪುನಃ ಅದೇ ದೇಶಕ್ಕೆ ಮಾಲ್ ಕಳಿಸಿದೆ. ಧೈರ್ಯ, ದುಡ್ಡು ಕಳೆದ್ರೂ ಒಡ್ಡಿಲ್ಲ, ಒಂದು ಅನುಭವ ಆಗಬೇಕು, ಏನಾಗುತ್ತೋ ನೋಡೋಣ ಅಂಥೇಳಿ ಮ್ಯಾಜಿಕ್ ಟಾಯ್ಸ್ ತೆಗೆದು ಎಜುಕೇಷನಲ್ ಟಾಯ್ಸ್ ಅಂಥೇಳಿ ಅಲ್ಲಿ ಕಳಿಸಿದೆ. ಅದು ನೋಡಿ ಅಲ್ಲಿ ನಾನು ಜೊತೆಗೆ ಹೋಗಿದ್ದರಿಂದ ಅವರಿಗೆಲ್ಲ ಬಿಡಿಸಿ ಹೇಳಿದೆ, ಇದು ಮಕ್ಕಳ ಬುದ್ಧಿಶಕ್ತಿ ಚುರುಕು ಮಾಡ್ತದೆ, ಸಮಯ ಪ್ರಜ್ಞೆಯನ್ನು ಜಾಸ್ತಿ ಮಾಡ್ತದೆ, ಸಹನೆಯನ್ನು ಜಾಸ್ತಿ ಮಾಡ್ತದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಪ್ಪಿಕೊಂಡು ಬಿಟ್ಟರು. ಆ ಮಾಲು ಸ್ಯಾಂಕ್ಷನ್ ಆಗಿ ಒಳಗೆ ಕ್ಲಿಯರ್ ಆಯಿತು. ಆ ಮಾಲಿಗೆ ಏನೂ ನನಗೆ ತೊಂದರೆ ಆಗಲಿಲ್ಲ. ಇದು ಇಂಥ ಅನುಭವಗಳನ್ನು ಕಟ್ಟಿಕೊಡೋದ್ರ ಮೂಲಕ ಜಗತ್ತನ್ನು ಪರಿಚಯಿಸಲಿಕ್ಕೆ ಸಾಧ್ಯ ಆಯ್ತಲ್ಲ ಈ ಪ್ರವಾಸದಿಂದ. ಅದಕ್ಕೆ ನಾನು ಹೇಳೋದು, ಪ್ರವಾಸ ನಿಮಗೆ ಬರೀ ದುಡ್ಡು ಕೊಡೋದಲ್ಲ, ಮನಸ್ಸಿಗೆ ಖುಷಿ ಕೊಡೋದಲ್ಲ, ಅನುಭವ ಕೊಡೋದಲ್ಲ, ಬದುಕಿನ ಸೌಂದರ್ಯವನ್ನು ಹೆಚ್ಚು ಮಾಡ್ತದೆ ಅಂತ ನಾನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ. ಅಂಥ ಅನುಭವ ನನಗೆ ಬಹಳ ಆಗಿರೋದ್ರಿಂದ, ಅದು ವಿಶೇಷವಾಗಿ ನಷ್ಟ ಆದ ದೇಶಕ್ಕೆ ಮತ್ತೆ ಹೋಗಿ ನಾನು ಲಾಭ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ನಲ್ಲ ವ್ಯಾವಹಾರಿಕವಾಗಿ, ಅದು ನನಗೆ ಇವತ್ತಿಗೂ ಅದೊಂದು ವ್ಯವಹಾರ ಇದ್ದ ಹಾಗೆ, ಅದೊಂದು ಖುಷಿ ಅಂತ ನಾನು ಭಾವಿಸ್ತೇನೆ. ಸೊ 3000 ಶೋದಲ್ಲಿ ನಿಮ್ಮ ಪ್ರಕಾರ ಬೆಸ್ಟ್ ಶೋ ಯಾವುದು ಅಂತ ಹೇಳಿ ಜನ ತುಂಬ ಇಷ್ಟಪಟ್ಟರು? ಜನ ತುಂಬ ಇಷ್ಟಪಟ್ಟರು ಅನ್ನೋದಕ್ಕಿಂತ, ಒಂದು ಕಾರ್ಯಕ್ರಮದಲ್ಲಿ ಒಂದು ಬೆಲೂನ್ ಹೊಡೆದ ಕೂಡಲೇ ಆ ಬೆಲೂನಿಂದ ಒಂದು ಪಾರಿವಾಳ ಬರೋದಿದೆ. ಹೀಗೆ ತರ್ತೇನೆ, ಬಲೂನ್ ತರ್ತಾನೆ, ಬಲೂನ್ ಹಾಕ್ತೇವೆ, ಹೀಗೆ ಮಾಡಿ ಹೀಗೆ ಆದ ತಕ್ಷಣ ಬೆಲೂನ್ ಹೊಡೆದು ಹೋಗ್ತದೆ, ಪಾರಿವಾಳ ಬರ್ತದೆ. ಆ ದಿವಸ ಹೀಗೆ ಮಾಡ್ತೇನೆ, ಬಲೂನ್ ಹೊಡೆದು ಹೋಗಲಿಲ್ಲ, ಪಾರಿವಾಳ ಹೊರಗೆ ಬರಲೂ ಇಲ್ಲ. ಇದು ಏನು ಮಾಡೋದೀಗ? ಬೆಲೂನ್ ಹೊಡೆದು ಪಾರಿವಾಳ ಬರಬೇಕಿತ್ತು, ತಾಂತ್ರಿಕ ದೋಷ, ಬೆಲೂನ್ ಹೊಡಿಲಿಲ್ಲ. ಏನು ಮಾಡ್ತೀರಿ? ಪುನಃ ಆ ಬಲೂನನ್ನು ಹೊರಗೆ ತೆಗೆದು ಹಾಕುವಾಗಲೇ ಕೈಯಿಂದ ಬಲೂನ್ ಹೊಡೆದು ಮತ್ತೆ ಮಾಡಿ ಅದರಲ್ಲಿ ಪಾರಿವಾಳ ಬಂತು. ಇದು ಎಷ್ಟೋ ಸಾರಿ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ಅತೀ ಖುಷಿಯಿಂದ ಹೋದಾಗ ನಮ್ಮ ತಾಂತ್ರಿಕತೆಯಿಂದ ಎಷ್ಟೋ ಸಾರಿ ತೊಂದರೆಗೊಳಪಡೋದಿದೆ. ಇನ್ನೂ ಒಂದು ಸಾರಿ ಹೇಳೋದಿದ್ದರೆ, ಕುತ್ತಿಗೆನ ಕಟ್ ಮಾಡುವಾಗ ನಾನು ಹೆಚ್ಚು ಕಡೆಯಲ್ಲಿ ನಮ್ಮ ಸಹಾಯಕಿಯಾಗಿ ನಮ್ಮ ತಂಗಿಯಂದರು ಬರ್ತಾರೆ, ಬೇರೆ ಬೇರೆ ಸಹಾಯಕರು ಬರ್ತಾರಲ್ಲ, ಒಂದು ಸಾರಿ ಕುತ್ತಿಗೆಯನ್ನು ಕಟ್ ಮಾಡುವಾಗ ತಾಂತ್ರಿಕ ಸಮಸ್ಯೆಯಿಂದ ಕೂಡ ಅವಳಿಗೂ ತೊಂದರೆ ಆಗಿದ್ದಿದೆ. ಇದೆಲ್ಲವೂ ನನಗೆ ಒಳ್ಳೆಯ ಕಾರ್ಯಕ್ರಮ, ಯಾಕಂದರೆ ನನಗೆ ಪಾಠ ಕಲಿಸ್ಕೊಳ್ತು. ಜನ ಚಪ್ಪಾಳೆ ತಟ್ಟೋದು, ಖುಷಿ ಪಡೋದು, ಕೇಳಿದಷ್ಟು ದುಡ್ಡು ಕೊಡೋದು, ಆಮೇಲೆ ಅದು ಖುಷಿ ಕೊಡ್ತದೆ. ಅದಕ್ಕಿಂತಲೂ ಹೆಚ್ಚು ಎಲ್ಲೋ ಕಡೆಯಲ್ಲಿ ಸಣ್ಣ ಪುಟ್ಟ ನಮ್ಮ ತಾಂತ್ರಿಕ ದೋಷಗಳಿಂದ ಅಲ್ಲಿ ಅಪಾಯವೂ ಇದೆ, ಅದು ನಮ್ಗೆ ಅನುಭವ ಕೊಡ್ತದೆ, ಮತ್ತೆ ಅದನ್ನು ತಿದ್ದುಕೊಳ್ಳಿಕ್ಕೆ ಸಹಾಯ ಮಾಡ್ತದಲ್ಲ. ನಾನು ಒಂದು ಲೆಕ್ಕದಲ್ಲಿ ಯಾವುದು ಒಳ್ಳೆಯ ಕಾರ್ಯಕ್ರಮ ಅಂತ ಭಾವಿಸ್ತೇನೆ ಸರ್. ಹೌದು. ಓಂ ಗಣೇಶ್ ಅವರ ಅತಿ ಶ್ರೇಷ್ಠವಾಗಿರ್ತಕ್ಕಂಥ 3 ಆಸ್ತಿಗಳು ನಿಮ್ಮ ಪ್ರಕಾರ? ಒಂದು, ಇವತ್ತಿಗೂ ನಾನು ಎಣಿಸೋದಿದ್ದರೆ ನಮ್ಮ ಪೋಷಕರು. ಅವರು ಇಬ್ಬರೂ ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅವರ ಆಸ್ತಿ ಸರ್. ಇದು ನಮಗೆ ಎಷ್ಟೋ ಸಾರಿ ಅನಿಸೋದು, ನಾನು ಇವತ್ತು ಏನೆಲ್ಲ ಆಗಿದ್ದೇನೆ ಅದೆಲ್ಲ ನನ್ನ ತಂದೆಯ ಕನಸಾಗಿತ್ತು. ಅವರು ಬಡತನದಲ್ಲಿ ಅವರು ಟಾಟಾ ಆಗಬೇಕು ಅಂತ ಎಣಿಸ್ಕೊಂಡ್ರು, ರಾಮ ಆಗಬೇಕು ಅಂತ ಎಣಿಸ್ಕೊಂಡ್ರು, ವಿವೇಕಾನಂದ ಆಗಬೇಕು ಅಂತ ಎಣಿಸ್ಕೊಂಡ್ರು, ಅತ್ಯಂತ ದೊಡ್ಡ ದಾನಶೂರ ಕರ್ಣ ಆಗಬೇಕು ಅಂತ ಎಣಿಸ್ಕೊಂಡ್ರು, ಯಶಸ್ವಿ ಗಾಯಕನಾಗಬೇಕು ಅಂತ ಎಣಿಸ್ಕೊಂಡ್ರು, ನಾಟಕಕಾರ ಆಗಬೇಕು, ಎಲ್ಲ ಕನಸು ಅವರಿಗಿತ್ತು. ಆದರೆ ಆ ಕನಸಿನ ಎಲ್ಲ ಸಾಕಾರ ನನ್ನ ಮೂಲಕ ಕಂಡುಕೊಂಡ್ರವರು. ಹಾಗಾಗಿ ನನಗೆ ಆಸ್ತಿ ಅಂತಿದ್ದರೆ ನನ್ನ ರಕ್ತ, ನಮ್ಮ ಹಿಂದಿನ ನನ್ನ ಪಾಲಕರು, ನನ್ನ ಪೋಷಕರು ಯಾರಿದ್ದಾರೆ ಅವರು ನನ್ನ ಮೊದಲ ಆಸ್ತಿ. ಹೌದು. ಆತ್ಮಚರಿತ್ರೆಯನ್ನು ಬರಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಂತಾದರೆ ಮೊದಲ ಪೇಜಲ್ಲಿ ಯಾರ ಹೆಸರು ದಾಖಲಿಸ್ತೀರಿ ಅಂತ? ಮೊದಲ ಪೇಜಲ್ಲಿ ನನ್ನ ಬಾಲ್ಯ, ನೀವು ಹೇಳಿದಾಗೆ ಬಾಲ್ಯದಲ್ಲಿ ನನಗೆ ಅಮ್ಮ ನನಗೆ ಕೊಡುವಂಥ ಧೈರ್ಯ, ಅಮ್ಮ ನನಗೆ ಕೊಟ್ಟಂಥ ಸ್ವಾತಂತ್ರ್ಯ, ಅಮ್ಮ ನನಗೆ ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ, ಆ ಬಡತನದಲ್ಲಿ ಕೊಟ್ಟರಲ್ಲ. ಈಗ ನಮಗೆ ಓಡಾಡೋದಕ್ಕೆ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಿದಿದ್ರೆ ಆ ಕತೆ ಬೇರೆ. ಸ್ವಾತಂತ್ರ್ಯ ಕೊಟ್ಟು ನನಗೆ ಮಣ್ಣಲ್ಲಿ ಬಿಟ್ಟು ಅನುಭವಕ್ಕೆ ದಾರಿ ಮಾಡಿ ಕೊಟ್ಟರಲ್ಲ ಸರ್. ಇವತ್ತಿಗೂ ನಾನು ಅದನ್ನೇ ಮೊದಲ ಪೇಜಲ್ಲಿ ಅದನ್ನೇ ಬರಿಬೇಕು ಸರ್. ಹೌದು. ಓಂ ಗಣೇಶ್ ಅವರ ಜಾದೂಗಾರ ಆಗದೇ ಇದ್ದರೆ ಬೇರೆ ಏನಾಗ್ತಿದ್ರಿ ಅಂತ ಹೇಳಿ? ಬಹುಶಃ ಜಾದೂಗಾರ ಆಗದೆ ಇದ್ದಿದ್ರಂತೆ. ಇಲ್ಲ, ಜಾದೂಗಾರನೇ ಆಗ್ತಿದ್ನೇನೋ. ಜಾದೂಗಾರ ಆಗದೇ ಇದ್ದರೆ ಮತ್ತೇನು ಬೇರೆ ಏನಾಗಬೇಕು ಅಂತ? ಬೇರೆ ನನಗೆ ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಇತ್ತು ಸರ್. ನಾನು PUC ಆಗ್ತಾ ಇದ್ದ ಹಾಗೆ ಕೆಲಸ ಇತ್ತು ಅಂದರೆ ಕೆಲಸಕ್ಕೆ ನನಗೆ ಕರೆದಿದ್ರು.
ಬಹುಶಃ ಕೆಲಸ ಮಾಡಿದ್ದಿದ್ರೆ ನಾನು ಆ 4 ಗೋಡೆಯಲ್ಲಿ ಇವತ್ತು ಒಂದು ಆಫೀಸರು ಮ್ಯಾನೇಜರು ಅಥವಾ ಇನ್ನೇನೋ ಒಂದು ಹಂತಕ್ಕೆ ಹೋಗಿ ರಿಟೈರ್ಡ್ ಆಗ್ತಿದ್ದೇನೋ. ಬಹುಶಃ ನೀವು ಹೇಳಿದ್ದಕ್ಕೆ ನೆನಪಾಯಿತು. PUC ಆದ ತಕ್ಷಣ ನನಗೆ ನನ್ನ ಜಾದೂ ಕಲೆಯನ್ನು ಆಧಾರವಾಗಿಟ್ಟುಕೊಂಡು ಇದರ ಮೂಲಕ ಬ್ಯಾಂಕಲ್ಲಿ ಕೆಲಸ ಕೊಡೋದ್ರ ಬಗ್ಗೆ ಒಬ್ಬರು ಕರೆದಿದ್ದರು. ಜಾದು ಮೂಲಕ ಸಾಮಾಜಿಕ ಪರಿವರ್ತನೆ ಸಾಧ್ಯ ಇದೆ ನಿಮ್ಮ ಪ್ರಕಾರ? ಖಂಡಿತ ಚೇಂಜಸ್ ಮಾಡ್ಬೋದು. ಯಾಕಂದರೆ ಎಲ್ಲ ಕಲೆಗೂ ಒಂದು ಸಂವಹನ ಕಲೆ, ಎಲ್ಲದರಲ್ಲೂ ಒಂದು ಸಾಮರ್ಥ್ಯ ಇರ್ತದೆ. ಜಾದುವಲ್ಲೂ ಕೂಡ ನಾವು ಬೇರೆ ಬೇರೆ ಪ್ರಕಾರಗಳ ಮೂಲಕ, ನನಗೆ ವಿಶೇಷವಾಗಿ ಸಾಹಿತ್ಯ ಒಲವಿರೋದ್ರಿಂದ ಜಾದುವನ್ನು ಸಾಹಿತ್ಯದ ಮೂಲಕ ಮಿಕ್ಸ್ ಮಾಡಿಕೊಂಡು ಜನರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಭಾವುಕರಾಗಿಯೋ ಅಥವಾ ಚಿಂತಕರಾಗಿಯೋ ಅಥವಾ ಸಮರ್ಥವಾಗಿ ಅವರನ್ನು ಒಂದು ದೇಶಾಭಿಮಾನಿಯಾಗಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದಲ್ಲಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ಹೇಗೆ ತಗೊಳ್ತಾರೆ ಜಾದುವನ್ನು ಅಂತ ಅಲ್ಲಿ ಬರುವಂಥ ಜನ? ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಹ್ಯೂಮರಸ್ ಆಗಿ ತಗೋತಾರೆ. ನಮ್ಮಲ್ಲಿ ಅದಕ್ಕೆ ಬೇರೆ ನಾವು ಹಿನ್ನೆಲೆ ಇದೆ. ನಮ್ಮಲ್ಲಿ ಭೂತ ಅಂತ ಹೇಳ್ಕೊಳ್ತೀವಿ, ದೈವಶಕ್ತಿ ಅಂತ ಅಂದ್ಕೊಳ್ತೇವೆ, ಇನ್ನೇನೇನೋ ಜಾನಪದ ಕಥೆಗಳಿವೆ. ಆದರೆ ವಿದೇಶದಲ್ಲಿ ಇದೊಂದು ಹ್ಯೂಮರಸ್ ಆಗಿ ಹಾಸ್ಯ ಕಲೆ, ಇದೊಂದು ನಗಿಸ್ಲಿಕ್ಕಾಗಿರುವಂಥ ಕಲೆ. ಸರ್ಕಸ್ಗಳಲ್ಲಿ ಬಫೂನ್ಗಳು ಇದನ್ನು ಹೆಚ್ಚು ಬಳಸ್ತಾರೆ. ಇತ್ತೀಚೆಗೆ ಬೇರೆ ಬೇರೆ ನಮ್ಮ ಮುಂದುವರೆದ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಅದ್ಭುತವಾಗಿ ಶ್ರೀಮಂತ ಪ್ರಯೋಗಗಳನ್ನು ಕೊಡ್ತಾ ಬಂದಿರೋದ್ರಿಂದ ಆ ಹ್ಯೂಮರಸ್ ಅನ್ನೋದು ಹೊರಟೋಗಿದೆ. ಈಗ ಅದೊಂದು ಶ್ರೀಮಂತ ಕಲೆಯಾಗಿ ಅತ್ಯಂತ ಜನಪ್ರಿಯವಾಗಿ ಈ ವಿದ್ಯುನ್ಮಾನಗಳ ಮೂಲಕ ಒಳ್ಳೆಯ ಹೆಸರನ್ನು ಪಡೀತಾ ಇದೆ. ಹೌದು. ಜಾದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಯುವಕರಿಗೆ ಏನು ಹೇಳ್ತೀರಿ ಅಂತ ಹೇಳಿ? ಖಂಡಿತ ಬನ್ನಿ. ಇವತ್ತು ಅತ್ಯಂತ ಅವಕಾಶ ಇದೆ, ತುಂಬ ಅವಕಾಶಗಳಿವೆ. ಅವಕಾಶ ಅಂದರೆ ಹೇಗೆ, ನೀವು ಯಶಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ತೀರ್ಮಾನ ಮಾಡಬೇಕು. ಎಷ್ಟೋ ಜನ ಸಾಧಕರು ಅಂದ್ಕೊಳ್ಳೆ ಸಾಧನೆ ಯಾವುದನ್ನು ಬಿಂಬಿಸ್ತದೆ? ನೀವು ಹಣ ಮಾಡಿದ್ದು ಸಾಧನೆಯ, ಖ್ಯಾತಿ ಸಾಧನೆಯ, ಅಥವಾ ನೀವು ಆಸ್ತಿ ಗೀಸ್ತಿ ಮಾಡಿಕೊಂಡು ಅತ್ಯಂತ ಜನಪ್ರಿಯರಾಗಿರೋದು ಸಾಧನೆಯ, ಅಥವಾ ಜನರನ್ನು ಅತ್ಯಂತವಾಗಿ ನೀವು ಕೊಂಗಾಟ ಮಾಡಿಕೊಂಡು ಮೆಚ್ಚೋ ಸಾಧನೆ ಯಾವುದು ಅಂತ ತೀರ್ಮಾನ ಮಾಡಬೇಕು. ಹಾಗಾಗಿ ಒಳಗಿನ ಕೂಗು ಯಾವುದಿದೆ, ನಿಮಗೆ ಖುಷಿ ಯಾವುದು ಕೊಡುತ್ತದೆ, ನೀವು ತೃಪ್ತಿಯನ್ನು ಯಾವುದ್ರಲ್ಲಿ ಕಾಣ್ತೀರಿ, ಅದು ಸಾಧನೆ ಅಂತ ಭಾವಿಸೋದಿದ್ದರೆ ಖಂಡಿತ ಜಾದು ನಿಮಗೆ ಯಶಸ್ಸನ್ನು ಕೊಡ್ತದೆ. ನೀವು ಅದನ್ನು ಪ್ರೀತಿ ಮಾಡಬೇಕು. ಒಳ್ಳೆಯ ಜಾದುಗಾರ ಆಗಬೇಕು ಅಂತಿದ್ರೆ ಜಾದು ಕಲೆಯನ್ನು ಪ್ರೀತಿ ಮಾಡ್ತಾ ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆ. ಮತ್ತು ಅದು ನಿಮ್ಗೆ ಸಮರ್ಥವಾಗಿ ನಿಮಗೊಂದು ಬದುಕನ್ನು ಕಟ್ಟಿ ಕೊಡ್ತದೆ, ಸುಂದರವಾದ ಬದುಕನ್ನು ಕಟ್ಟಿ ಕೊಡ್ತದೆ. ಈಗಂತೂ ಎಲ್ಲ ನಿಮಗೆ ಕೈಯಲ್ಲಿ ಹೀಗೆ ಓಡಿದರೆ ಬೇಕಾದಷ್ಟು ಅವಕಾಶಗಳಿರೋದ್ರಿಂದ ಮನೆಗೆ ತಲುಪ್ಬೋದು. ಪ್ರತಿಯೊಬ್ಬರ ಕೈಯಲ್ಲಿ ತಲುಪುವಂಥ ಅವಕಾಶ ಹೀಗಿದೆ. ಆದರೆ ಒಂದು ಶ್ರಮ ಬೇಕು, ಪರಿಶ್ರಮಕ್ಕೆ ಪರ್ಯಾಯ ಇಲ್ಲ. ಅದೆಲ್ಲ ಇಟ್ಟುಕೊಂಡು ಬಂದರೆ ಖಂಡಿತ ಜಾದು ಕ್ಷೇತ್ರದಲ್ಲಿ ಅವಕಾಶಗಳಿವೆ. ಹೌದು. ಸಾಕಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿವೆ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಶಾಡೋ ಪ್ಲೇನಲ್ಲಿ ಕೂಡ ರಾಷ್ಟ್ರ ಪ್ರಶಸ್ತಿ ನಿಮಗೆ ಬಂತು ಸ್ನೇಹ. ಯಾವುದು ನಿಮಗೆ ತುಂಬ ಖುಷಿ ಕೊಟ್ಟ ಪ್ರಶಸ್ತಿ ಅಂತ ಹೇಳಿ? ಬಹುಶಃ ಇನ್ನೂ ಖುಷಿ ಕೊಡುವಂಥ ಪ್ರಶಸ್ತಿಗಳು ಬರಲಿಲ್ಲ ಅಂತ ಭಾವಿಸ್ತೀನಿ. ಪ್ರಶಸ್ತಿ ನನಗೆ ಖುಷಿಗೋಸ್ಕರ ಬಂದಿದ್ದೇ ಅಲ್ಲ, ನನಗೆ ಪ್ರೇರಣೆ ಕೊಟ್ಟಿರ್ಬೋದು, ನನಗೊಂದು ಆತ್ಮಸ್ಥೈರ್ಯ ಕೊಟ್ಟಿರ್ಬೋದು, ಒಳಗಿನ ಕೂಗಿಗೊಂದು ಇನ್ನಷ್ಟು ಶ್ರುತಿ ಕೊಟ್ಟಿರ್ಬೋದು. ಬಿಟ್ಟರೆ ತೃಪ್ತಿ ಕೊಟ್ಟಿದೆ ಅಂತ ನನಗೆ ಅನಿಸೋದಿಲ್ಲ. ಬರ್ತಾ ಇರುತ್ತೆ. ಮೊನ್ನೆ ಒಂದು ಕಡೆ ಸನ್ಮಾನಗಳು ಕಾಯಂ ನಮ್ಮ ಮನೇಲಿ ಹೇಳೋದು, ನೀವು ಒಂದು ಶಾಲೆನ ಅಂಗಡಿ ಇಡಿ, ಈ ಶಾಲೆಗಳನ್ನೆಲ್ಲ ಎಂತ ಮಾಡ್ತೀರಿ ಅಂತ ಕೇಳಿದಾಗ ನಾನು ಹೇಳಿದೆ, ನನಗೆ ಆಸ್ತಿ ಅಂತ ಬೇರೆ ಏನಿಲ್ಲ ಕಣೆ. ನೋಡಿದಾಗ ಖುಷಿ ಆಗುತ್ತೆ. ಎಷ್ಟೋ ಜನರ ಪ್ರೀತಿ ಅದ್ರಲ್ಲಿ ತುಂಬಿಕೊಂಡಿದೆ, ಎಷ್ಟೋ ಜನರ ಹಾರೈಕೆ ಅದ್ರಲ್ಲಿ ತುಂಬಿಕೊಂಡಿದೆ, ಎಷ್ಟೋ ಜನರ ಆಶೀರ್ವಾದ ಇದೆ. ಅವ್ರದ್ದೆಲ್ಲ ನಾನು ಕೊಟ್ಟಿದ್ದೀಯಲ್ಲ, ನನಗಲ್ದಿರೋ ನನ್ನ ಮಕ್ಕಳಿಗೆ ಅದು ಬೇರೆ ಪ್ರಭಾವದಲ್ಲಿ ಬರ್ತದೆ ಕಣೆ ಅಂತ ಹೇಳೋದು ನಾನು. ಹಾಗೆ ಸನ್ಮಾನ ಪ್ರತಿಭೆಯ ಮೂಲಕ ನೀವು ಜಗತ್ತನ್ನು ಕನ್ವಿನ್ಸ್ ಮಾಡ್ಬೋದು, ಬಟ್ ಹೆಂಡತಿಯನ್ನ ಮಕ್ಕಳನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಹೇಗೆ ಮಾಡಿದ್ರೆ ಅದನ್ನು ಅಂತ ಹೇಳಿ? ಅದು ಅವ್ರು ಇಷ್ಟಪಡ್ತಾರೆ ಜಾದುವನ್ನು. ಜಾದು ಅಲ್ಲದಿದ್ರು ಕೂಡ ನನ್ನ ತಕ್ಕಿಯಲ್ಲಿ ಬೇರೆ ಬೇರೆ ಬಾಣಗಳಿವೆಯಲ್ಲ ಸರ್. ನನಗೆ ಸಂಗೀತ ಇದೆ, ಆರ್ಕೆಸ್ಟ್ರಾಗಳಲ್ಲದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನನ್ನ ವಯಸ್ಸಿಗೆ ಅನುಗುಣವಾಗಿ, ನನ್ನ ಆರೋಗ್ಯಕ್ಕೆ ಅನುಗುಣವಾಗಿ ನಾನು ಸಾಹಿತ್ಯವನ್ನು ಹೆಚ್ಚು ಆಪ್ತತೆಯನ್ನು ಅದ್ರಲ್ಲಿ ನೋಡ್ಕೊಳ್ತಾ ಇರೋದರಿಂದ ನನಗೇನು ಹೇಳಬೇಕು ಅನಿಸಿದನಾದರೂ ಹೇಳ್ತೇನೆ. ನನ್ನ ಮೊದಲ ಓದುಗಾರ್ತಿ ನನ್ನ ಶ್ರೀಮತಿ. ಅವಳೇ ಓದಿ ಅವಳು ಭಾವುಕಳಾಗ್ತಾಳೆ, ಅವಳಿಗೆ ಹೊಸದ್ದೇನು ಅನುಭವ ಸಿಗ್ತದೆ. ಇದು ಎಲ್ಲಿಂದ ಕ್ರಿಯೇಟ್ ಆಗ್ತದೆ ಅಂತ ಕೇಳ್ತಾಳೆ. ಕೆಲವು ಸಾರಿ ಈ ಸಾರಿ ಅದನ್ನು ಹೀಗೆ ಬರೀರಿ ಅಂತ ಹೇಳ್ತಾರೆ. ನನ್ನ ಜೊತೆಯಲ್ಲಿ ಎಲ್ಲರೂ ತಿರುಗಾಟಕ್ಕೆ ಬಂದಾಗ ಇದೊಂದು ಒಳ್ಳೆಯ ಐಟಮ್ ನೋಡಿ, ಅದು ಹೇಗೆ ಅಂತೇಳಿ ಆ ಥರ ಮಾಹಿತಿಯನ್ನು ಕೊಡ್ತಾಳೆ. ಹೀಗೆ ಎಲ್ಲದಕ್ಕೂ ಅವಳು ಇರೋದ್ರಿಂದ 100ಕ್ಕೆ 100 ಅವಳು ಖುಷಿಯಲ್ಲಿದ್ದಾಳೆ ಅಂತಲೇ ನಾನು ಭಾವಿಸ್ತೇನೆ. ಹೌದು. ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಅಪ್ಪನ ಬ್ಲೆಸ್ಸಿಂಗ್ ಸಿಕ್ಕಿದೆ, ಅಮ್ಮನ ಬ್ಲೆಸ್ಸಿಂಗ್ ಸಿಕ್ಕಿದೆ. ಸ್ವಾಮೀಜಿ ಕೊಟ್ಟ ಮಂತ್ರಾಕ್ಷತೆಯನ್ನು ಕೂಡ ಕಿಸೆಯಲ್ಲಿದೆ. ಓಂ ಗಣೇಶ್ ಬಹಳ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಪಡ್ತೇನೆ. ಸರ್ಕಾರ ಇಲಾಖೆಗಳು ನಮ್ಮನ್ನು ಜಾಸ್ತಿ ಗಮನಿಸದೇ ಹೋದರೂ ಕೂಡ ನಿಮ್ಮ ಸಮಾಜ ಗುರುತಿಸಿದೆ, ಜನ ಗುರುತಿಸಿದ್ದಾರೆ, ನಿಮ್ಮ ಅಭಿಮಾನಿಗಳು ಗುರುತಿಸಿದ್ದಾರೆ. ಕೊಂಕಣಿ ಅಕಾಡೆಮಿ ನಿಮ್ಮನ್ನು ಗುರುತಿಸಿದೆ, ನೀವು ಮೆಂಬರಾಗಿ ಕೂಡ ಕೆಲಸವನ್ನು ಮಾಡಿದ್ದೀರಿ. ಈ ಮೂಲಕ ಇವತ್ತು ಓಂ ಗಣೇಶ್ ಒಂದು ಜಾದುಗಾರನ ಜರ್ನಿ ಅದ್ಭುತವನ್ನು ಉತ್ಕರ್ಷವನ್ನು ಕಾಣ್ತಾ ಹೋಗಿದ್ದೀರಿ. ಇದು ಭಾಳ ಗ್ರೇಟ್ ಅಂತ ಅನಿಸುವಂಥದ್ದು. ನಿಮ್ಮ ಪ್ರಕಾರ ಸರ್ ಸ್ಕೈಸ್ ದ ಲಿಮಿಟ್ ಅಂದರೆ ಏನು ಅಂತ? ಆಕಾಶವೇ ಮಿತಿ ಅಂದರೆ ಏನು? ಆಕಾಶವೇ ಮಿತಿ ಅಂತ ಹೇಳಿದ್ರೆ ಮಿತಿ ಇಲ್ಲ ಅಂತಲೇ ಇನ್ನೊಂದು ಅರ್ಥ ಬರುತ್ತೆ. ನೀವು ತೃಪ್ತಿ ಅನ್ನುವಂಥದ್ದು ಕಂಡುಕೊಂಡ್ರಿ, ಯಶಸ್ಸು ಬಂತು ಅಂತ ಅಂದುಕೊಂಡ್ರಿ ಅಂತ ಹೇಳಿದ್ರೆ ಅದೇ ಬಹುಶಃ ಕೊನೆಯ ದಿನ ಆಗುತ್ತೆ. ಕೊನೆಯ ದಿನವೂ ಕೂಡ ಒಂದು ಯಶಸ್ಸು. ಒಳ್ಳೆ ರೀತಿಯಲ್ಲಿ ನಮ್ಮ ತಂದೆಯವರಿಗೆ ನಾನು ಆಗಾಗ್ಗೆ ನಾನು ನೆನೆಸ್ಕೊಳ್ಳೋದು, ಯಾಕಂದರೆ ಕೊನೆಯ ದಿನವೂ ಕೂಡ ಅವರು ಒಂದು ಅದ್ಭುತವಾದ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಸರ್. ಹಾಗೆ ಯಶಸ್ಸು ಆಯಿತು ಅಂತಿಲ್ಲ, ಕೊನೆಯ ದಿನವೂ ಕೂಡ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಹೋದರೆ ಅದೊಂದು ಒಳ್ಳೆಯ ಯಶಸ್ಸು ಅಂತ ಭಾವಿಸ್ತೇನೆ. ಹಾಗಾಗಿ ಪ್ರತಿಯೊಂದು ಅನುಭವ ಕೂಡ ಒಂದು ಕಲಿಕೆ ಅಂತ ನೀವು ಭಾವಿಸ್ತೀರಿ? ಹೌದು, ಪ್ರತಿಯೊಂದು ಅನುಭವ, ಪ್ರತಿ ಕ್ಷಣವೂ ಕೂಡ ಒಂದು ಅನುಭವ. ಪ್ರತಿನಿತ್ಯದ ಸೂರ್ಯ ಹಿಂದಿನಂತಿರೋದಿಲ್ಲ, ಹೊಸ ವಿನ್ಯಾಸ, ಹೊಸ ಬೆಳಕು, ಹೊಸ ಆಕಾರ. ಹಾಗೆ
ಪ್ರತಿ ಒಂದು ಕ್ಷಣವೂ ಹೊಸದು. ಹಾಗಾಗಿ ಯಶಸ್ಸು ಅನ್ನುವಂಥದ್ದು ನಿಂತ ನೀರಲ್ಲ, ಹರಿಯುವ ನೀರು. ಒಂದು ಸಾರಿ ಯಶಸ್ಸು ಗಳಿಸ್ಬೋದು, ಯಶಸ್ಸು ಬಂದಿದ್ದು ಉಳಿಸ್ಕೊಳ್ಳೋದಿದೆಯಲ್ಲ, ನಿರಂತರವಾಗಿ ಯಶಸ್ಸಾಗೋದಿದೆಯಲ್ಲ, ಅದು ಯಶಸ್ಸು. ಹೌದು ಸ್ನೇಹಿತರೆ, ಇವತ್ತು ಓಂ ಗಣೇಶ್ ಅವರನ್ನು ಪರಿಚಯ ಮಾಡಲಿಕ್ಕೆ ಬೇಕು ಅಂತಾದರೆ ಜಾದೂಗಾರನಾಗಿ, ಚಿತ್ರನಟನಾಗಿ, ಸಂಗೀತಗಾರನಾಗಿ, ಬರಹಗಾರನಾಗಿ, ಚಿತ್ರಕಲಾವಿದನಾಗಿ, ನೆರಳ ಕಲಾವಿದನಾಗಿ, ಸಂಘಟನಾಗಿ, ನಾಟಕಕಾರರಾಗಿ ಅವರನ್ನು ಬಹುಮುಖದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಾನು ಮತ್ತೆ ನೆನಪು ಮಾಡ್ತೇನೆ, ದಶಾವತಾರಿಯ ಕಾಣಿಸ್ಕೊಳ್ಳುವಂಥ ಅದ್ಭುತವಾದ ಪ್ರತಿಭೆ ಅದು. ಒಂದು ಕ್ಷಣಕ್ಕೆ ಸೀಮಿತಗೊಳ್ಳುವಂಥದ್ದಲ್ಲ. ಖುಷಿಯನ್ನು ಒಳಗಿಟ್ಕೊಂಡು ಬಹಳ ಸಂತೋಷವಾಗಿ ಸಮಾಜಕ್ಕೆ ಒಳ್ಳೆಯದನ್ನು, ಹ್ಯಾಪಿನೆಸ್ಸನ್ನು ಮಾತ್ರ ಕೊಡುವಂಥ ಒಬ್ಬ ಸಾಂಸ್ಕೃತಿಕ ಕಲಾವಿದ, ಸಂಸ್ಕೃತಿ ರಾಯಭಾರಿ ಓಂ ಗಣೇಶ್ ಉಪ್ಪುಂದ ಅವರು. ಖಂಡಿತವಾಗಿ ಈ ಕಾರ್ಯಕ್ರಮ ಸಾರ್ಥಕ ಆಗಿದೆ. ಅವರ ಮಾತುಗಳಿಂದ ಇವತ್ತು ಪ್ರಭಾವಿತರಾಗಿದ್ದೇವೆ. ಅವರಂಥ ಜಾದೂಗಾರ ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚುತ್ತಾ ಇರುವಾಗ ಸ್ಪಂದನ ವಾಹಿನಿ ಕೂಡ ಹೆಮ್ಮೆ ಪಡಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಶೇಷವಾಗಿ 210ಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ಅವರ ಜಾದೂ ಪ್ರದರ್ಶನ ಆಗಿರ್ತಕ್ಕಂಥದ್ದು, ಅಲ್ಲೆಲ್ಲ ಅವರು ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ 40ಕ್ಕೂ ಜಾಸ್ತಿ ಜರ್ನಿ ಮಾಡತಕ್ಕಂಥ ಅದ್ಭುತವಾದ ಪುಸ್ತಕ ಜಾದೂಗಾರನ ಜರ್ನಿ ನನಗಂತೂ ಸ್ನೇಹಿತರೆ ತುಂಬ ಪ್ರೇರಣೆ ಕೊಟ್ಟಿದೆ. ಆ ಪುಸ್ತಕ ನೀವು ಓದಬೇಕು ಅಂತ ಆಸೆ ಪಡ್ತೇನೆ. ಆ ಮೂಲಕ ಬರಹಗಾರರ ಕೂಡ ಅವರು ಸಾಕಷ್ಟು ತಮ್ಮ ಛಾಪನ್ನು ಮೆರೆದಿದ್ದಾರೆ. ಈ ರೀತಿಯ ಕಲಾವಿದರನ್ನು ತಮ್ಮ ಪರಿಚಯ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಕಲಾವಿದರನ್ನು ಸಮಾಜ ಇವತ್ತು ಗುರುತಿಸಿದೆ ಅಂತ ಹೇಳಿ ಬಹಳ ವಿನೀತ ಭಾವದಲ್ಲಿ ಹೇಳ್ತಾ ಇದ್ದೇನೆ. ಓಂ ಗಣೇಶ್ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈ ಮೂಲಕ ಇವತ್ತು 5ನೇ ಸಂಚಿಕೆ ಸಾರ್ಥಕವಾಗಿದೆ. ಸ್ಕೈ ಇಸ್ ದ ಲಿಮಿಟ್ ಕಾರ್ಯಕ್ರಮ ಸಾರ್ಥಕ ಆಗಿದೆ. ನಿಮ್ಮ ಜೊತೆಲಿ ನಾನು ಇವತ್ತು ಸಾರ್ಥಕ್ಯದ ಭಾವವನ್ನು ಅನುಭವಿಸ್ತೇನೆ. ಬದುಕನ್ನು ಗೆಲ್ಲೋದಂದ್ರೆ ಪಕ್ಕದ ಮನೆಯವರು ಗೆಲ್ಲೋದು ಅರ್ಥ ಅಲ್ಲ. ಬದುಕನ್ನು ಗೆಲ್ಲೋಣ. ನೀವು ಈ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಭಾಳಷ್ಟು ಜನರ ಬದುಕನ್ನು ಸುಂದರಗೊಳಿಸ್ತೀರಿ ಅಂತ ಭಾವಿಸ್ತೇನೆ. ಖಂಡಿತ ನಿಮಗೂ, ನಿಮ್ಮೆಲ್ಲ ಸಹೋದ್ಯೋಗಿಗಳು ಯಶಸ್ಸಾಗಲಿ ಅಂತ ಭಾವಿಸ್ತಾ, ಪ್ರೇಕ್ಷಕರೇ ನಿಮಗೂ ದೇವರು ಚೆನ್ನಾಗಿಟ್ಟಿರಲಿ. ನಮಸ್ಕಾರ. ಹೌದು ಸ್ನೇಹಿತರೆ, ಅತ್ಯಂತ ವಿನೀತ ಕಲಾವಿದ, ಬಹಳ ಪ್ರೀತಿಯಿಂದ ಮಾತಾಡಿದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಪ್ರತಿಭೆ ಅಂತಾರಾಷ್ಟ್ರೀಯವಾಗಿ ಇವತ್ತು ಛಾಪನ ಮಾನ್ಯತೆಯನ್ನು ಪಡ್ಕೊಂಡಾಗಿದೆ. ಅಂತಹ ಕಲಾವಿದನನ್ನು ಇವತ್ತು ಸಾರ್ಥಕವಾಗಿ ತಮಗೆ ತೋರಿಸಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಕಾರ್ಯಕ್ರಮ ವಾಚ್ ಮಾಡಿದ್ದೀರಿ, ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ. ಸ್ಕೈ ಇಸ್ ದ ಲಿಮಿಟ್ ಯಾವತ್ತೂ ಕೂಡ ಮುಗಿಯುವಂಥ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ ಹರಿಯುವಂಥ ಪ್ರವಾಹ ಇದು. ಖಂಡಿತ ನೋಡಿ ಈ ಕಾರ್ಯಕ್ರಮನ ಅಂತ ಹೇಳ್ತಾ, ಸ್ಕೈ ಇಸ್ ದ ಲಿಮಿಟ್ ಕಾರ್ಯಕ್ರಮ ಅಂತ ಹೇಳ್ತಾ ತಮಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.